ಕಾರ್ಯನಿರತ ಪತ್ರಕರ್ತರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ ಕಳೆದ 3 ವರ್ಷಗಳಿಂದ ಅತ್ಯುತ್ತಮವಾದ ಸಾಧನೆಗಳನ್ನು ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ನಾವು ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥ ಪರಿಕಲ್ಪನೆಯ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಉತ್ತಮವಾದ ಹೆಸರು ಬರಬೇಕು ಎನ್ನುವ ನೆಲೆಯಲ್ಲಿ ಹಿಂದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ಗಲಭೆಗಳಾದರೂ ಸಹ ಅದು ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಪ್ರಚಾರ ಪಡೆದು ಜಿಲ್ಲೆಗೆ ಒಂದು ಕೆಟ್ಟ ಹೆಸರು ಬಂದಿತ್ತು. ಆ ನೆಲೆಯಲ್ಲಿ ನಾವು ಪೊಲೀಸ್ ಇಲಾಖೆಯ ಜೊತೆ ಕೈಜೋಡಿಸಿಕೊಂಡು ಬ್ರ್ಯಾಂಡ್ ಬೆಂಗಳೂರು ಎನ್ನುವಂತಹ ಒಂದು ಪರಿಕಲ್ಪನೆಯೊಂದಿಗೆ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡೆವು. ಕಳೆದ 3 ವರ್ಷಗಳಿಂದ ಆ ಕಾರ್ಯಕ್ರಮ ಚೆನ್ನಾಗಿ ನಡೆಯುತ್ತಾ ಇದೆ. ಅದರಂತೆ ನಾವು ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಪ್ರಶಸ್ತಿಯನ್ನು ಸಹ ಕಳೆದ 3 ವರ್ಷಗಳಿಂದ ಕೊಡ್ತಾ ಇದ್ದೇವೆ. ಈ ಪ್ರಶಸ್ತಿ ಸೌಹಾರ್ದತೆಯ ವರದಿಗಾಗಿ ನಾವು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಈ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಕಾರ್ಯಕ್ರಮವನ್ನು 2017ರಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ HD ಕುಮಾರಸ್ವಾಮಿ ಅವರು ಉದ್ಘಾಟನೆ ಮಾಡಿದರು TMFI ಹಾಲ್ನಲ್ಲಿ. ಅದರ ನಂತರ ನಾವು ಈ ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯ ಆಧಾರದಲ್ಲಿ ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ಗಲಭೆಗಳು ನಡೆದರೂ ಸಹ ಯಾವುದೇ ರೀತಿಯ ಹೆಚ್ಚಿನ ಪ್ರಚೋದನೆ ಆಗದಂತೆ ನೋಡ್ಕೊಳ್ತಾ ಇದ್ದೇವೆ. ಪೊಲೀಸ್ ಇಲಾಖೆಯಿಂದ ನಾವು ನಮ್ಮ ಸಂಘಕ್ಕೆ ಅತ್ಯುತ್ತಮವಾದ ಒಂದು ಮನ್ನಣೆಯು ಸಿಕ್ಕಿದೆ. ಎರಡನೇದಾಗಿ ನಾವು ರಾಜ್ಯ ಮಟ್ಟದ ಸಮ್ಮೇಳನವನ್ನು ಮಂಗಳೂರಿನಲ್ಲಿ ನಾವು ಮಾಡಿದೆವು. 2 ದಿನದ ಯಶಸ್ವಿ ಸಮ್ಮೇಳನ ಆಗಿತ್ತು. ಸುಮಾರು ಕರ್ನಾಟಕದಾದ್ಯಂತ ಸುಮಾರು ಒಂದು 200ರಿಂದ 300 ಪತ್ರಕರ್ತರು ಬಂದಿದ್ದರು. 2 ದಿನ ನಮ್ಮ ಯಶಸ್ವಿ ಸಮ್ಮೇಳನ ನಡೆದಿದೆ. ಅದು ಮಾತ್ರವಲ್ಲದೆ ನಾವು ಜಿಲ್ಲಾ ಮಟ್ಟದ ಸಮ್ಮೇಳನವನ್ನು ಸಹ ಪ್ರಥಮ ಬಾರಿಗೆ ಮಂಗಳೂರಿನಲ್ಲಿ ಮಾಡಿದೆವು. ಅದಲ್ಲದೆ ನಾವು ರಾಜ್ಯ ಮಟ್ಟದ ಸಾಮಾನ್ಯ ಸಭೆಯನ್ನು ನಾವು ಮಂಗಳೂರಿನಲ್ಲಿ ಮಾಡಿದೆವು. ಮಾತ್ರವಲ್ಲದೆ ನಾವು ಗ್ರಾಮ ವಾಸ್ತವ್ಯ ಕಲ್ಪನೆ ಅಡಿಯಲ್ಲಿ 3 ಗ್ರಾಮಗಳಲ್ಲಿ ಕುಗ್ರಾಮಗಳಿಗೆ ಹೋಗಿ ಪ್ರತಿ ವರ್ಷ ಒಂದು ರಾತ್ರಿ ತಂಗಿ ದಿನವಿಡೀ ಅಲ್ಲಿದ್ದು ಒಂದು ರಾತ್ರಿ ತಂಗಿ ಅಲ್ಲಿನ ಸಮಸ್ಯೆಗಳನ್ನು ನಾವು ಸರ್ಕಾರಕ್ಕೆ ಕೊಡುವಂಥ ಪ್ರಯತ್ನವನ್ನು ಸಹ ಮಾಡಿದ್ದೇವೆ. ಅದು ಸಹ ಯಶಸ್ವಿಯಾಗಿದೆ. ಅದರ ಜೊತೆಗೆ ನಮ್ಮ ಹಲವು ಕಾರ್ಯಕ್ರಮಗಳು ಈಗ ನಾವು ನಮ್ಮ ಸಂಘದ ವತಿಯಿಂದ ಒಂದು ಸೊಸೈಟಿಯನ್ನು ಸಹ ಮಾಡಿದ್ದೇವೆ ಪತ್ರಕರ್ತರ ನಿವೇಶನಗಾಗಿ. ಇದೆಲ್ಲವನ್ನು ಮುಂದಿಟ್ಟುಕೊಂಡು ನಾವು ನಮ್ಮ ಜಿಲ್ಲೆ ರಾಜ್ಯದಲ್ಲೇ ಒಂದು ನಂಬರ್ 1 ಸಂಘವಾಗಿ ಒಂದು ಪರಿಗಣನೆ ಪಟ್ಟಿದೆ. ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸಮಿತಿಯು ಇವತ್ತು ನಮಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಾಸನದಲ್ಲಿ ಹಮ್ಮಿಕೊಂಡಿದ್ದೇವೆ. ವೀಕ್ಷಕರೇ, ನಾವೀಗ ಹಾಸನ ಜಿಲ್ಲೆಯಲ್ಲಿದ್ದೇವೆ. ಹಾಸನ ಜಿಲ್ಲೆಯ ನಂದಗೋಕುಲ ಅನ್ನುವಂತಹ ಈ ರೆಸಾರ್ಟ್ನಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಅದರ ನಂತರ ನಾವು ಇಲ್ಲಿಂದ ನೇರವಾಗಿ ನಮಗೆ ಹಾಸನ ಜಂಕ್ಷನ್ನಲ್ಲಿ ನಮಗೆ ಒಂದು ಲಾಡ್ಜ್ನಲ್ಲಿ ಸಹ ವ್ಯವಸ್ಥೆ ಮಾಡಿದ್ದಾರೆ. ಆ ಲಾಡ್ಜ್ನಲ್ಲಿ ನಾವು ತಂಗಲಿದ್ದೇವೆ. ನಾವು ಅದಕ್ಕಿಂತ ಮೊದಲು ನಾವು ಬಂದಿದ್ದು ಇದು ಇಸ್ಟಾಡಮ್ ಅನ್ನುವಂತಹ ಟ್ರೈನ್ನಲ್ಲಿ ನಾವು ಇಲ್ಲಿಗೆ ಸುಮಾರು ಒಂದು 70 ಪತ್ರಕರ್ತರು ಈಗ ಬಂದಿದ್ದೇವೆ. ಈಗ ನಾವು ಮುಂದೆ ಇಲ್ಲಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ನಂತರ ಈ ಕಾರ್ಯಕ್ರಮದ ಎಲ್ಲ ಒಂದು ನಿಮಗೆ ವಿವರವನ್ನು ನಾವು ನಿಮಗೆ ನೀಡಲಿಕ್ಕಿದ್ದೇವೆ. ಮಂಗಳೂರಿನಿಂದ ಬಂದಂತಹ ಪತ್ರಕರ್ತರು, ಹಾಸನದ ಪತ್ರಕರ್ತರು, ಬೆಂಗಳೂರಿನಿಂದ ಬಂದಂತಹ ಪತ್ರಕರ್ತರು ಹಾಗೂ ನಮ್ಮ ಜೊತೆಗೆ ಕರ್ನಾಟಕದ ಸೂಪರ್ ಸ್ಟಾರ್ ಗಾಯನ ಕ್ಷೇತ್ರದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ದಿಗ್ಗಜರಾಗಿರತಕ್ಕಂತಹ ಗುರು ಕಿರಣ್ ಅವರು ಕೂಡ ಇದ್ದಾರೆ. ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಸ್ತೇನೆ. ಎಲ್ಲ ಪತ್ರಕರ್ತ ಮಿತ್ರರೇ, ಇದೊಂದು ವಿಶೇಷವಾದ ವಿಭಿನ್ನವಾದ ಕಾರ್ಯಕ್ರಮ. ನಿಮ್ಗೆ ಗೊತ್ತಿರುವ ಹಾಗೆ ಕೋವಿಡ್ನಿಂದ ಮೊದಲು ಅಂದರೆ 2020 ಮಾರ್ಚ್ 7 ಮತ್ತು 8 ತಾರೀಕಿನಂದು ಮಂಗಳೂರಿನಲ್ಲಿ ರಾಜ್ಯ ಪತ್ರಕರ್ತರ ಸಮ್ಮೇಳನ ನಡೆದಿತ್ತು. ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆಯಿತು. ಅದು ನಿಮ್ಮೆಲ್ಲರ ಸಹಕಾರದಿಂದ. ನಿಮ್ಗೆ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಒಂದು ನಿರ್ದೇಶನದ ಮೇರೆಗೆ ಮಂಗಳೂರಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದಾಗ ಎಲ್ಲ ಪತ್ರಕರ್ತ ಬಂಧುಗಳು, ಇಡೀ ರಾಜ್ಯದ ಪತ್ರಕರ್ತ ಬಂಧುಗಳು ಜೊತೆಯಾಗಿ ಸೇರಿ ಅದನ್ನು ಯಶಸ್ವಿಯಾಗಿ ಮಾಡುವಲ್ಲಿ ಒಂದು ಸಾರ್ಥಕತೆಯನ್ನು ಕಂಡುಕೊಂಡಿದ್ದೇವೆ. ಅದನ್ನು ಇಲ್ಲಿ ಗುರುತಿಸಿ ಆ ಯಶಸ್ಸಿನ ರೂವಾರಿಗಳಾದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ದಕ್ಷಿಣ ಕನ್ನಡ ಜಿಲ್ಲಾ ಪ್ರೆಸ್ ಕ್ಲಬ್ ಮತ್ತು ಪತ್ರಿಕಾ ಭವನ ಟ್ರಸ್ಟ್ ಇದರ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಗೌರವವನ್ನು ಸಮರ್ಪಿಸಬೇಕು ಅಂತ ಬೆಂಗಳೂರಿನ ರಾಜ್ಯ ಸಂಘ ಮತ್ತು ಹಾಸನದ ಜಿಲ್ಲಾ ಸಂಘದವರು ಇಲ್ಲಿ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಮೊಟ್ಟ ಮೊದಲಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ಬೇಗನೆ ಆಗಬೇಕಿತ್ತು, ಬೇರೆ ಕಡೆಯಲ್ಲಿ ಆಗಬೇಕಿತ್ತು. ನಮ್ಮಿಂದ ಸುಮಾರು 25 ಜನ ಇಲ್ಲಿಗೆ ಬರ್ತೀವಿ ಅಂತ ಹೇಳಿದ್ದೀವಿ. ಆದರೆ ಅದು 60 ಜನಕ್ಕೆ ಏರಿತು. ಈ ಕಾರಣಕ್ಕಾಗಿ ಬೇರೆ ಕಡೆ ಒಂದು ರಿಸಾರ್ಟ್ನಲ್ಲಿ ನಡೆಯಬೇಕಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಸ್ಥಳಾಂತರ ಮಾಡಲಾಯಿತು. ಹೀಗೆ ಒಂದು ವ್ಯವಸ್ಥಿತವಾಗಿ
ಇಲ್ಲಿನ ಪದಾಧಿಕಾರಿಗಳು ಮದನ್ ಗೌಡ್ರು ಇರ್ಬೋದು, ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರು ತಗಡೂರು ಅವರು ಇರ್ಬೋದು, ಶಿವಾನಂದ ತಗಡೂರು ಅವರು ಇರ್ಬೋದು, ಮತ್ತು ಎಲ್ಲ ಪದಾಧಿಕಾರಿಗಳು ಜೊತೆಯಾಗಿ ಸೇರಿ ಇಂತಹ ಒಂದು ಸುಮಧುರವಾದ ಅತ್ಯಂತ ಹೃದಯಸ್ಪರ್ಶಿಯಾದ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಮೊಟ್ಟ ಮೊದಲಾಗಿ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಮತ್ತು ಎಲ್ಲ ಪತ್ರಕರ್ತರ ಪರವಾಗಿ ಅಭಿನಂದನೆಯನ್ನು ಕೂಡ ಸಮರ್ಪಿಸ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಇಲ್ಲಿನ CEO ಅವರು ಬಂದಿದ್ದಾರೆ. ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಜಿಲ್ಲಾ ಪಂಚಾಯತ್ ಹಾಸನ BA ಪರಮೇಶ್ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ ಮತ್ತು ಅವರನ್ನು ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಮ್ಮ ಜೊತೆಗೆ ಜಿಲ್ಲಾಧಿಕಾರಿ ಆಗಿರುವ ಮಾನ್ಯ ಶ್ರೀ R ಗಿರೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ವೇದಿಕೆ ಕರ್ಕೊಂಡು ಬರಬೇಕು ಅಂತ ವಿನಂತಿಸಿದ್ದೇನೆ. ಕರ್ನಾಟಕದ ಸೂಪರ್ ಸ್ಟಾರ್ ಗುರುವಣ್ಣ ಇದ್ದಾರೆ, ಗುರುಕಿರಣ್ ಅವರನ್ನು ವೇದಿಕೆ ಕರ್ಕೊಂಡು ಬರಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ಹಾಸನದ ಪತ್ರಕರ್ತರ ಸಂಘದ ಅಧ್ಯಕ್ಷರು, ನಮ್ಮ ಏಷ್ಯನ್ ಪತ್ರಕರ್ತರ ಸಂಘದ ಒಕ್ಕೂಟದ ಸಂಚಾಲಕರಾಗಿರುವ ಮದನ್ ಗೌಡ್ರವರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವ ಶ್ರೀನಿವಾಸ ಇಂದಾಜೆ ಅವರು, ಮಂಗಳೂರಿನ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿರುವ ಅಣ್ಣು ಮಂಗಳೂರವರು, ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷರಾಗಿರತಕ್ಕಂತಹ ರಾಮಕೃಷ್ಣ ಆರ್ ಅವರು, ಇತ್ತೀಚೆಗೆ ಮಾಧ್ಯಮ ಅಕಾಡೆಮಿಯ ಸದಸ್ಯರಾಗಿ ನಿಯೋಜನೆಗೊಂಡಿರತಕ್ಕಂತಹ ಜಗನ್ನಾಥ್ ಶೆಟ್ಟಿ ಬಾಳ ಅವರು, ನಮ್ಮ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವ TV ಶಿವಾನಂದ ತಗಡೂರವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮಿತ್ರರೇ, 2020 ಮಾರ್ಚ್ 7 ಮತ್ತು 8ರಂದು ಮಂಗಳೂರಿನಲ್ಲಿ 2 ದಿನಗಳ ಕಾಲ ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ರಾಜ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಲಾಯಿತು. ಇದು 35ನೇ ರಾಜ್ಯ ಸಮ್ಮೇಳನ ಆಗಿತ್ತು. ಇಲ್ಲಿ ವಿಶೇಷ ಅಂದರೆ ಸಮುದ್ರದ ತೀರದಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಕ್ರೂಸಿನಲ್ಲಿ ಒಂದು ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆವು. ಬಹುಶಃ ಅದು ರಾಜ್ಯದಲ್ಲೇ ಮೊಟ್ಟ ಮೊದಲಿಗೆ ಸಮುದ್ರದಲ್ಲಿ ಸಂವಾದ ಮಾಡುವಂತಹ ಎಲ್ಲ ಪತ್ರಕರ್ತ ಬಂಧುಗಳ ಜೊತೆ ಸೇರಿ ಅತಿಥಿಗಳೊಂದಿಗೆ ಗೌರವಾನ್ವಿತ ನಮ್ಮ ಪ್ರೊಫೆಸರ್ BA ವಿವೇಕರಯ್ಯವರ ನೇತೃತ್ವದಲ್ಲಿ ಆ ಒಂದು ಕ್ರೂಸ್ನಲ್ಲಿ ಸಂವಾದ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೆವು. ಕರಾವಳಿಯ ಪ್ರವಾಸಿ ತಾಣವಾಗಿರುವ ಬಹಳ ಅದ್ಭುತ, ರಮಣೀಯ, ಸುಂದರವಾಗಿರತಕ್ಕಂತಹ ತಾಣವನ್ನು ಪರಿಚಯ ಮಾಡುವ ಜೊತೆಗೆ ಸಂವಾದವನ್ನು ಮಾಡುವಂಥ ಒಂದು ಅಪರೂಪದ ಕೆಲಸ ಅದಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವ ಶ್ರೀನಿವಾಸ ಇಂದಾಜೆ ಅವರು ನಮ್ಮ ಡೈನಾಮಿಕ್ ಅಧ್ಯಕ್ಷರು ಅಂತಲೇ ಹೆಸರು. ಅವರಿಗೆ ಎಲ್ಲ ಕೆಲಸಗಳನ್ನು ತಮ್ಮ ನೇತೃತ್ವ ವಹಿಸಿಕೊಂಡು ಎಲ್ಲ ನಮ್ಮ ಇತರ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳ ಜೊತೆ ಸೇರಿಸಿಕೊಂಡು ಈ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ ಈ ಪುಟ್ಟ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಂದಂಥ ಅತಿಥಿಗಳಿಗೆ ಮತ್ತು ನಿಮಗೆ ಸ್ವಾಗತವನ್ನು ಕೋರಲಿಕ್ಕೆ ನಾನು ಇಲ್ಲಿಯ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರುವ KJ ಸುರೇಶ್ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಪೋಡಿಯಂಗೆ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಆತಿಥ್ಯದಲ್ಲಿ ರಾಜ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಮಂಗಳೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಿಗೆ ಹಾಗೂ ಯಶಸ್ವಿ ಸಮ್ಮೇಳನದ ವಿವಿಧ ಸಮಿತಿಯ ಪದಾಧಿಕಾರಿಗಳಿಗೆ ಹಮ್ಮಿಕೊಂಡಿರುವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವ ನಿಮ್ಮೆಲ್ಲರಿಗೂ ಕೂಡ ಮೊದಲಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ನಮ್ಮ ಈ ಅಭಿನಂದನಾ ಸಮಾರಂಭವನ್ನು ಉದ್ಘಾಟನೆ ಮಾಡುವುದಕ್ಕೆ ಬಿಡುವಿನ ಕಾರ್ಯ ನಡುವೆಯೂ ಕೂಡ ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಹಾಸನ ಜಿಲ್ಲೆಯ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಯುತ R ಗಿರೀಶ್ ಅವರಿಗೆ
ತಮ್ಮೆಲ್ಲರ ಪರವಾಗಿ ಮತ್ತು ಹಾಸನ ಜಿಲ್ಲಾ ಪತ್ರಕರ್ತರ ಸಂಘ KUWJ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಪತ್ರಕರ್ತರನ್ನು ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀನಿವಾಸ್ ಗೌಡ ಅವರು ಅಭಿನಂದಿಸಲಿದ್ದಾರೆ. ಅವರು ಕೆಲವೇ ಹೊತ್ತಿನಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಅವ್ರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತೇನೆ. ಮತ್ತು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ BA ಪರಮೇಶ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ಆಗಮಿಸಿರುವ ಮತ್ತು ಇವತ್ತು ಕಾರ್ಯಕ್ರಮದ ಆಕರ್ಷಣೆಯನ್ನು ಹೆಚ್ಚು ಮಾಡಿರುವಂಥ ಖ್ಯಾತ ಸಂಗೀತ ನಿರ್ದೇಶಕರಾದ ಶ್ರೀ ಗುರುಕಿರಣ್ ರವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀಯುತ SR ಪ್ರಸನ್ನ ಕುಮಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿರುವಂಥ ಮತ್ತು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ HT ಕಿರಣ್, ನಿರ್ದೇಶಕರು FKCCI ಬೆಂಗಳೂರು ಅವರು ಕೆಲವೇ ಹೊತ್ತಿನಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿರುವಂಥ ರಾಜ್ಯ ಪತ್ರಕರ್ತರ ಭವನ ಸಮಿತಿಯ ಸದಸ್ಯರಾದ ಶ್ರೀಯುತ HB ಮದನಗೌಡ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರಾಜ್ಯ, ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳ ಸಂಪಾದಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ JR ಕೆಂಚೇಗೌಡ ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. KUWJ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಶ್ರೀಯುತ ರವಿ ನಾಕಲಗೂಡು ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮಂಗಳೂರಿನಿಂದ ಆಗಮಿಸಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಶ್ರೀನಿವಾಸ್ ಇಂದಾಜಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಪತ್ರಿಕಾ ಭವನ ಟ್ರಸ್ಟ್ ಮಂಗಳೂರು ಇದರ ಅಧ್ಯಕ್ಷರಾದ ಶ್ರೀಯುತ R ರಾಮಕೃಷ್ಣ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮತ್ತೊಬ್ಬರು ಮುಖ್ಯ ಅತಿಥಿ ಅಧ್ಯಕ್ಷರು ಪ್ರೆಸ್ ಕ್ಲಬ್ ಮಂಗಳೂರು ಶ್ರೀ ಅನು ಮಂಗಳೂರು ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮತ್ತಿಬ್ಬರು ಮುಖ್ಯ ಅತಿಥಿಗಳಾದಂತಹ ಇಬ್ರಾಹಿಂ ಅಡ್ಕಸ್ಥಳ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಭಿನಂದನೆಗೆ ಭಾಜನರಾಗ್ತಾ ಇರುವಂಥ ನೂತನ ಮಾಧ್ಯಮ ಅಕಾಡೆಮಿ ಸದಸ್ಯರಾಗಿ ಆಯ್ಕೆಯಾಗಿರುವ ಶ್ರೀಯುತ ಶಿವಾನಂದ ತಗಡೂರು ಬೆಂಗಳೂರು, CK ಮಹೇಂದ್ರ ಮೈಸೂರು, ಜಗನ್ನಾಥ ಶೆಟ್ಟಿ ಬಾಳ ಮಂಗಳೂರು, ದೇವೇಂದ್ರಪ್ಪ ಕಪನೂರು ಕಲಬುರಗಿ ಹಾಗೂ ಶಿವಕುಮಾರ್ ಶಿವಮೊಗ್ಗ ಇವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ನಮ್ಮ ಇವತ್ತಿನ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡ್ತಾ ಇರುವಂಥ
ಮಾಜಿ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ ಶ್ರೀ ಬಿ ರವೀಂದ್ರ ಶೆಟ್ಟಿ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅತ್ಯಂತ ಚುಟುಕಾಗಿ ಹೃದಯ ಸ್ಪರ್ಶಿಯಾಗಿ ಸ್ವಾಗತವನ್ನು ಮಾಡಿದಂತಹ KG ಸುರೇಶ್ ಅವರಿಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಇದೊಂದು ನಮ್ಮದೇ ಬಿಡುವು ಮಾಡಿಕೊಂಡು ಪತ್ರಕರ್ತರಿಗೆ 24x7 ಅಂತ, ಅವರು 24 ಗಂಟೆ ಕೂಡ ಬ್ಯುಸಿಯಾಗಿರ್ತಾರೆ. ಈ ನಡುವೆ ಮಂಗಳೂರಿನಿಂದ ಒಂದಷ್ಟು ಪತ್ರಕರ್ತರನ್ನು ಜೊತೆಯಾಗಿ ಸೇರಿಸಿಕೊಂಡು ಇಲ್ಲಿ ಬಂದು ಒಂದು ಪೂರ್ತಿ ದಿನ ಇಲ್ಲಿ ಇರಬೇಕಾದ್ರೆ ಅದು ದೊಡ್ಡ ಸಾಹಸದ ಕೆಲಸವೇ ಸರಿ. ಅದನ್ನು ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರು, ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ನಮ್ಮ ಪತ್ರಿಕಾ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು, ಈ 3 ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಸೇರಿ ಮಾಡಿದ್ದಾರೆ. ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಮತ್ತೊಮ್ಮೆ ಸಮರ್ಪಿಸುತ್ತಾ, ಈಗ ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕಿದ್ದಾರೆ HV ಮದನಗೌಡ ಅವರು. ಪೋಡಿಯಂಗೆ ವೇದಿಸಿ. ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲೆ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ, ಸಕಲೇಶ್ವರದಿಂದ ಹಾಸನಕ್ಕೆ ಸ್ಥಳಾಂತರಗೊಂಡಂಥ ಈ ಕಾರ್ಯಕ್ರಮ ಇವತ್ತು ನೀವೆಲ್ಲರೂ ಕೂಡ ಇಲ್ಲಿ ಬಂದದ್ದು ಭಾಳ ಸಂತಸ ತಂದಿದೆ. ನಮ್ಮ ರಾಜ್ಯಾಧ್ಯಕ್ಷರಾದ ಶಿವಾನಂತಗೌಡರವರು ರಾಜಕೀಯ ಒತ್ತಡದ ನಡುವೆ ಕಾರ್ಯನಿರ್ವಹಿಸ್ತಾರೆ. ಇವತ್ತು ನಿಮಗೆ ಇವತ್ತೆಲ್ಲ ಸುದ್ದಿಗಳ ವಿಚಾರದಲ್ಲಿ ಭಾಳ ಮಹತ್ವವಾದ ದಿನಗಳು, ಕಾರ್ಯದ ಒತ್ತಡ, ಹಾಗಾಗಿ ಬರುವುದು ತಡ ಆಗ್ತಾಯಿದೆ. ಅವರು ಬಂದು ನಮ್ಮನ್ನು ಸೇರ್ಪಡೆಗೊಳ್ತಾರೆ ಅಂತ ಹೇಳ್ತಾ, ಈ ಸಮಾರಂಭವನ್ನು ಕಳೆದ 31 2 ದಿನದ ಮುಂಚೆ ಇಲ್ಲೇ ನಾವು ಮಾಧ್ಯಮ ದಿನಾಚರಣೆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಆರ್ ಗಿರೀಶ್ ಅವರು ಅವರ ಸಹಕಾರದಿಂದ ಇಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ, ನಾವು ಮಾಡುವ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು CO ಪರಮೇಶ್ ಅವರು, ಹೀಗೆ ನಾವು ಅಧಿಕಾರಿಗಳನ್ನು ಒಂದು ಈ ರೀತಿ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಬೇಕಾದ್ರೆ ಏನಾದರೂ ಒತ್ತಾಸೆಪೂರ್ವಕವಾಗಿ ನಾವು ಕೇಳಿದಾಗ ನಮಗೆ ಮೊದಲಿಂದಲೂ ಕೂಡ ಅತ್ಯಂತ ಸಂಪೂರ್ಣ ಸಹಕಾರಗಳನ್ನು ಕೊಡ್ತಾ ಬಂದಿದ್ದಾರೆ. ಅವರಿಗೆ ವಿಶೇಷವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಸ್ನೇಹಿತರೆ, ಕಾರ್ಯನಿರತ ಪತ್ರಕರ್ತರ ಸಂಘದ ಒಂದು ರಾಜ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಜರುಗಲಿಕ್ಕೆ ನಿಮ್ಮೆಲ್ಲರ ಶ್ರಮ ಕಾರಣ. ಸಮ್ಮೇಳನ ಇಡೀ ರಾಜ್ಯದಲ್ಲೇ ವಿಶೇಷತೆಯನ್ನು ಕೊಟ್ಟಿದೆ. ಮಂಗಳೂರು ಸಮ್ಮೇಳನ ಇಡೀ ರಾಜ್ಯಕ್ಕೆ ಮಾದರಿ ಸಮ್ಮೇಳನ ಅನ್ನುವಂತಹ ಒಂದು ಬಿರುದನ್ನು ತಂದುಕೊಟ್ಟಿದೆ. ಅಂತಹ ಒಂದು ಸಮ್ಮೇಳನವನ್ನು ನಡೆಸಿಕೊಟ್ಟ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮೆಲ್ಲರ ನೆಚ್ಚಿನ ಗುರುಕಿರಣ್ ಅವರನ್ನ ಅಭಿನಂದಿಸುತ್ತಾ, ಅವರು ಇಲ್ಲಿ ಬಂದದ್ದು ನಮಗೆ ತುಂಬ ಸಂತೋಷ ತಂದಿದೆ ಅಂತ ಹೇಳ್ತಾ, ಶ್ರೀನಿವಾಸ್ ಹಿಂದಾಜೆ ಅವರ ನೇತೃತ್ವದಲ್ಲಿ ಮಂಗಳೂರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ, ಇಡೀ ಜಿಲ್ಲೆಯ ಪತ್ರಕರ್ತರ ಸಂಘ ಸಂಘಟನಾತ್ಮಕವಾಗಿ ಒಂದು ಅತ್ಯುತ್ತಮವಾದಂಥ ಕಾರ್ಯವನ್ನು ಮಾಡ್ತಾ ಬಂದಿದೆ. ಅಂದರೆ ವಿಶೇಷತೆ ಇಡೀ ರಾಜ್ಯದಲ್ಲೇ ಮಂಗಳೂರಿನ ವಿಭಾಗದಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ವಿಭಾಗಗಳಲ್ಲಿ ಅತಿ ಹೆಚ್ಚಿನ ಕಾರ್ಯಕ್ರಮಗಳು ಸಂಘಟನೆಯಾಗಿದ್ದಾವೆ. ಅದು ಬೇರೆ ಬೇರೆ ಕಾರ್ಯಕ್ರಮ, ನಿಮ್ಮ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇಡೀ ನಾಡಿಗೆ ಒಂದು ಮಾದರಿ ಕಾರ್ಯಕ್ರಮ. ಪತ್ರಕರ್ತರ ಸಂಘ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಮಾಡಿದ್ದೇ ಒಂದು ವಿಶೇಷ, ಇಡೀ ರಾಜ್ಯದಲ್ಲೇ ಅದು ಮೊದಲ ಕಾರ್ಯಕ್ರಮ. ಇಲ್ಲಿವರೆಗೆ ಯಾವ ಜಿಲ್ಲೆಯಲ್ಲೂ ಕೂಡ ಆ ರೀತಿ ಕಾರ್ಯಕ್ರಮ ಸಂಘಟನೆ ಮಾಡಲಿಕ್ಕಾಗಿಲ್ಲ. ಅಂತಹ ಒಂದು ಕಾರ್ಯಕ್ರಮ ಮಾಡುವ ಮೂಲಕ ಒಂದು ಸಮಾಜಮುಖಿಯಾದಂಥ ಚಿಂತನೆಗಳನ್ನು ಇಟ್ಟುಕೊಂಡಿರುವಂತಹ ಸಂಘಟನೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲಾ ಸಂಘಟನೆ. ಆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ನೀವು ಮಾಡಿದ್ದೀರಿ. ಅವರು ನಿಮ್ಮನ್ನು ಒಂದು ಗೌರವಿಸುವಂತಹ ಒಂದು ಅವಕಾಶ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಇವತ್ತು ಸಿಕ್ಕಿದೆ. ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಸರ್ ಪ್ರಸನ್ನಕುಮಾರ್ ಅವರು ಮತ್ತು ಹಿರಿಯರಾದ JR ಕೆಂಚೇಗೌಡ ಅವರು, ನಮ್ಮ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ರವಿ ನಾಕಲಗೌಡ ಅವರು, ಇವರೆಲ್ಲರ ಒಂದು ನೇತೃತ್ವ, ನಮ್ಮ ಜಿಲ್ಲಾ ಸಂಘದ ಉಪಾಧ್ಯಕ್ಷರಾದಂತಹ ಹಿಂದೂ ಪತ್ರಿಕೆಯ ಫೋಟೋ ಜರ್ನಲಿಸ್ಟ್ ಪ್ರಕಾಶ್ ಅವರು,
ನಮ್ಮೆಲ್ಲ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿಯ ಸದಸ್ಯರು ಇವರೆಲ್ಲರ ಸಹಕಾರದಿಂದ ಒಂದು ಈ ಕಾರ್ಯ ಆಗಲಿಕ್ಕೆ ಸಾಧ್ಯವಾಗಿದೆ. ಇಲ್ಲಿ ಆಗಮಿಸಿರುವ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಇಷ್ಟೊಂದು ವ್ಯವಸ್ಥಿತವಾದ ಕಾರ್ಯ ಆಗಲಿಕ್ಕೆ ಅನೇಕರ ಶ್ರಮ ಇದೆ. ಮಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಅನು ಮಂಗಳೂರು, ಹಾಗೆ ನಮ್ಮ ಆನಂದ್ ಶೆಟ್ಟರು ಮತ್ತು ನಮ್ಮ ಜಗನ್ನಾಥ್ ಬಾಳ ಅವರು ಮಾಧ್ಯಮ ಅಕಾಡೆಮಿ ಸದಸ್ಯರಾಗಿ ಮಂಗಳೂರಿಗೆ ಆಯ್ಕೆಯಾಗಿದ್ದು ಒಂದು ವಿಶೇಷ ಅಂತ ಹೇಳಿದ್ರೆ, ಇವತ್ತು ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರು ಕೂಡ ಮಂಗಳೂರಿನವರೇ. ಎರಡು ವಿಶೇಷತೆ ಇದೆ ದಕ್ಷಿಣ ಜಿಲ್ಲೆಗೆ. ಅಧ್ಯಕ್ಷರು ಕೂಡ ಸದಸ್ಯರಾಗೋದೇ ಕಷ್ಟ ಇತ್ತು, ಈ ಬಾರಿ ಅಧ್ಯಕ್ಷನೂ ಸಿಕ್ಕಿದೆ, ಸದಸ್ಯತ್ವವೂ ಸಿಕ್ಕಿದೆ. ಹಾಗಾಗಿ ಎರಡು ವಿಶೇಷತೆಗಳಿದೆ. ಮಂಗಳೂರಿನಲ್ಲಿ ಒಂದು ಒಳ್ಳೆ ಮಾಧ್ಯಮ ಅಕಾಡೆಮಿ ಕಾರ್ಯಕ್ರಮ ಸಂಘಟನೆ ಆಗಬೇಕು. ನಮ್ಮ ಇಬ್ರಾಹಿಂ ಅವರಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳು, ಹಾಗೆ ರಾಮಕೃಷ್ಣ ಅವರು ಈಗ ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದಾರೆ. ಇವರೆಲ್ಲರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮಗಳು ನಿಮ್ಮಲ್ಲಿ ಸಂಘಟನೆ ಆಗಲಿ ಅಂತ ನಾನು ಕೋರ್ಕೊಳ್ತಾ, ಕಾರ್ಯಕ್ರಮ ತಡವಾಗಬಾರ್ದು ಅಂತೇಳಿ ಕಾರಣಕ್ಕೋಸ್ಕರ ನಾವು ಈಗ ಕಾರ್ಯಕ್ರಮ ಶುರು ಮಾಡಿದ್ದೇವೆ. ಅತಿಥಿಗಳು ಬಂದಿದ್ದಾರೆ, ತಡವಾಗಬಾರ್ದು ಅಂತೇಳಿ. SP ಅವರು ಈಗ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ಅವರು ಕೂಡ ಬಂದು ನಮ್ಮ ಜೊತೆ ಸೇರಿಕೊಳ್ತಾರೆ. ನಿಮ್ಮೆಲ್ಲರನ್ನು ಅತ್ಯಂತ ಮತ್ತೊಮ್ಮೆ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ನೀವು ಬಂದದ್ದು ನಮಗೆ ತುಂಬ ಸಂತೋಷ ತಂದಿದೆ ಅಂತ ಹೇಳ್ತಾ, ಏನಾದರೂ ಸಣ್ಣ ಪುಟ್ಟ ಲೋಪಗಳಿದ್ದರೆ ಕ್ಷಮೆ ಇರಲಿ ಅಂತ ಕೋರ್ಕೊಳ್ತಾ, ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಈಗ ಈ ಕಾರ್ಯಕ್ರಮವನ್ನು ರವೀಂದ್ರ ತುಂಬ ಚೆನ್ನಾಗಿ ನಿರೂಪಣೆ ಮಾಡಿಕೊಡ್ತಾ ಇದ್ದಾರೆ, ಮಾಜಿ ಅಧ್ಯಕ್ಷರು. ಅವರ ನಿರೂಪಣೆಯಲ್ಲೇ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ. ಅತ್ಯಂತ ಸುಂದರವಾಗಿ ನಿಮ್ಮನ್ನೆಲ್ಲ ಸ್ವಾಗತ ಮಾಡಿದಂತಹ ಮತ್ತು ಈ ಕಾರ್ಯಕ್ರಮ ಇಲ್ಲಿ ಇಷ್ಟು ಯಶಸ್ವಿಯಾಗಿ ಆಯೋಜನೆ ಮಾಡಲಿಕ್ಕೆ ಇದರ ಹಿಂದೆ ಕೆಲಸ ಮಾಡಿದವರು ನಮ್ಮ HP ಮದನಗೌಡರು. ನಿರಂತರವಾಗಿ ರಾತ್ರಿ ಹಗಲೆನ್ನದೆ ಇದಕ್ಕೆ ದುಡಿದಿದ್ದಾರೆ. ಅದರ ಶ್ರಮ ಎಲ್ಲರ ಪತ್ರಕರ್ತರಿಗೆ ಜೊತೆಯಾಗಿಸಿಕೊಂಡು ಅವರು ಇದ್ದಾರೆ. ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವುದಂದರೆ ನೇರವಾಗಿ ಮಾತಿನಿಂದಲೇ ಉದ್ಘಾಟನೆ ಮಾಡುವಂಥ ಒಂದು ಹೊಸ ಪರಿಕ್ರಮವನ್ನು ನಮ್ಮ ಇಲ್ಲಿ ಮದನಗೌಡರು ಹೇಳಿದ್ದಾರೆ. ಅತಿಥಿಯನ್ನು ಕರೆಯುವ ಮೂಲಕನೇ ಉದ್ಘಾಟನೆ ಮಾಡುವ ಅಂತ. ನಿಮ್ಗೆ ಗೊತ್ತಿರ್ಬೋದು, ಹಾಸನ ಇಡೀ ರಾಜ್ಯದಲ್ಲಿ ರಾಜಕೀಯವಾಗಿ ದೊಡ್ಡ ಶಕ್ತಿ ಕೇಂದ್ರ ಇದೆ. ಇಂತಹ ಶಕ್ತಿ ಕೇಂದ್ರದಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡೋದು ಕೂಡ ಒಂದು ದೊಡ್ಡ ಸವಾಲೇ ಸರಿ. ಅಂತಹ ಒಬ್ಬ ಅಪರೂಪದ ಜಿಲ್ಲಾಧಿಕಾರಿ ಮತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ ದಕ್ಷ ಜಿಲ್ಲಾಧಿಕಾರಿ ಎಂದೇ ಗುರುತಿಸಿರ್ತಕ್ಕಂತಹ ನಮ್ಮ ಶ್ರೀಯುತ R ಗಿರೀಶ್ ಅವರು ನಮ್ಮ ಜೊತೆಗಿರುವುದು ನಮಗೆಲ್ಲ ಬಹಳ ಖುಷಿ ಕೊಟ್ಟಿದೆ. ನಮ್ಮ ಜಿಲ್ಲಾಧಿಕಾರಿಯವರು ನಮ್ಮ ಮಾತಿನ ಮಂಟಪಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಅತ್ಯಂತ ವಿನಯಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಇವತ್ತು ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಾಸನ ಜಿಲ್ಲಾ ಪತ್ರಕರ್ತರ ಸಂಘ ಹಮ್ಮಿಕೊಂಡಿದೆ. ರಾಜ್ಯ ಪತ್ರಕರ್ತರ ಸಂಘ ಏನೋ ಒಂದು ಮಾರ್ಚ್ ತಿಂಗಳಲ್ಲಿ ಒಂದು ಸಮಾವೇಶನ ಆಯೋಜಿಸಿತ್ತು. ಆ ಒಂದು ಸಮಾವೇಶಕ್ಕೆ ಕೊಡುಗೆ ನೀಡಿರೋರನ್ನು ಅಭಿನಂದಿಸೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ನಿಜಕ್ಕೂ ಶ್ಲಾಘನೀಯ. ಯಾವುದೇ ಒಂದು ಕಾರ್ಯಕ್ರಮ, ಅದು ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅಂದರೆ ಹಲವಾರು ತಿಂಗಳುಗಳ ಶ್ರಮ ಅದರಿಂದ ಅಡಗಿರ್ತದೆ. ಅದಕ್ಕೆ ಬೇಕಾದ ಹಣಕಾಸನ್ನು ಸಹ ವ್ಯವಸ್ಥೆ ಮಾಡಬೇಕು. ಅದಲ್ಲದೇ ಪೂರ್ಣ ಕಾರ್ಯಕ್ರಮವನ್ನು ಸುಸ್ಥಿತಿಯಲ್ಲಿ ನಡೆಯುವಂತೆ ನೋಡೋದು, ಒಂದು ಹೆಚ್ಚು ಕಡಿಮೆ ಮದುವೆ ಮಾಡೋದಷ್ಟು ಎಷ್ಟು ಕೆಲಸ ಇರ್ತದೆ ಅಷ್ಟು ಕೆಲಸ ಒಂದು ಸಮಾವೇಶ ಮಾಡೋದಲ್ಲಿರ್ತದೆ. ಅದರಿಂದ ಹಲವಾರು ಜನರ ಸಮಯ, ಅವರ ಡೆಡಿಕೇಶನ್ನು ಆ ಒಂದು ಸಕ್ಸಸ್ಫುಲ್ ಕಾರ್ಯಕ್ರಮದ ಹಿಂದೆ ಇರ್ತದೆ. ಈ ಹಿನ್ನೆಲೆಯಲ್ಲಿ ಅವರನ್ನು ಉತ್ತೇಜಿಸೋದಕ್ಕೆ ಈ ಒಂದು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾನು ಹಾಸನ ಜಿಲ್ಲಾ ಪತ್ರಕರ್ತರ ಸಂಘನೂ ಸಹ ಅಭಿನಂದಿಸ್ತೇನೆ. ಅದಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಯಾರು ಸೇವೆ ಸಲ್ಲಿಸಿದ್ದಾರೆ ಅವ್ರಿಗೆ, ಮತ್ತು ಇಲ್ಲಿ ಯಾರು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ ಅಭಿನಂದನೆಗಳನ್ನು ಮಾಡ್ತಾ ಇದ್ದಾರೆ, ಅವ್ರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ನನ್ನ ಜಿಲ್ಲಾಡಳಿತದ ಪರವಾಗಿ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಮಂಗಳೂರಿನಿಂದ ಪತ್ರಕರ್ತರ ಮಿತ್ರರೆಲ್ಲ ಬಂದಿದ್ದಾರೆ, ಅವ್ರಿಗೂ ನಾನು ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಬಯಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರೀತಿಪೂರ್ವಕವಾದ ನಮನವನ್ನು ಸಲ್ಲಿಸುತ್ತಾ ಮುಂದೆ ನಮ್ಮ 2020ರಲ್ಲಿ ಮಾರ್ಚ್ 7 ಮತ್ತು 8 ತಾರೀಕು ನಮ್ಮ ಸಮ್ಮೇಳನ ನಡೆಯಿತು.
ಅದರ ನಂತರ ಮಾರ್ಚ್ 21 ನಂತರ ಕೊರೋನಾ ಬಂತು. ಅದರ ನಂತರ ನಾವೆಲ್ಲ ಸ್ವಲ್ಪ ದೂರ ಆದೆವು. ಈ ಹಿನ್ನೆಲೆಯಿಂದ ಈಗ ಈ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ. ಇಲ್ಲದ್ರೆ ತಕ್ಷಣಕ್ಕೆ ಮುಂದಿನ ತಿಂಗಳೇ ಅದನ್ನು ಮಾಡಬೇಕು ಅಂತ ಯೋಜನೆ ಇತ್ತು, ಅದು ಕೈಗೂಡಲಿಲ್ಲ. ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಸಂದರ್ಭದಲ್ಲಿ ಮತ್ತು ಈಗ ನಮ್ಮ ಇದಕ್ಕೊಂದು ಕ್ಯಾಪ್ಟನ್ಶಿಪ್ ಕೊಟ್ಟದ್ದು ಶ್ರೀನಿವಾಸ ಇಂದಾಜೆ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು. ನಾನು ಹೀಗೆ ಹೇಳಿದಾಗೆ ಒಬ್ಬ ಡೈನಾಮಿಕ್ ಅಧ್ಯಕ್ಷರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ರೂಪಿಸುವ ಮೂಲಕ ಇಡೀ ರಾಜ್ಯದ ಗಮನವನ್ನು ಸೆಳೆದಿದ್ದಾರೆ. ನಿಮ್ಗೆ ಗೊತ್ತಿರುವ ಹಾಗೆ ಗ್ರಾಮ ವಾಸ್ತವ್ಯ ಅನ್ನೋ ಒಂದು ಪರಿಕಲ್ಪನೆ ಆರಂಭ ಮಾಡಿದ್ದು ಮಂಗಳೂರಿನಿಂದ. ಗ್ರಾಮದಲ್ಲಿ ಎಲ್ಲ ಅಧಿಕಾರಿಗಳನ್ನು, ಸರಕಾರಿಯ ಎಲ್ಲ ಅಧಿಕಾರಿಗಳನ್ನು ಒಂದು ಕುಗ್ರಾಮಕ್ಕೆ ಹೋಗಿ ಪತ್ರಕರ್ತರು ಅಲ್ಲಿ ನಿಂತು ಎಲ್ಲ ಅಧಿಕಾರಿಗಳನ್ನು ಅಲ್ಲಿ ಕರೆದು ಅಲ್ಲೇ ಅವರ ಸಮಸ್ಯೆಗಳನ್ನು ಸ್ಪಾಟಿನಲ್ಲಿ ಬಗೆಹರಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮ. ಅವತ್ತು ರಾತ್ರಿ ಅಲ್ಲೇ ಮಲಗಿ ಮರುದಿವಸ ಬರುವಂಥದ್ದು ಮತ್ತು ಅಲ್ಲಿ ಎಲ್ಲ ರೀತಿಯ ಸಂವಾದಗಳನ್ನು ನಡೆಸಿ ಆ ಊರಿಗೆ ಏನಾಗಬೇಕು, ಅಲ್ಲಿ ರಸ್ತೆ ಇರ್ಬೋದು, ಶಾಲೆ ಇರ್ಬೋದು, ಅಥವಾ ಬೇರೆ ಬೇರೆ ಅಲ್ಲಿಯ ಬೇಡಿಕೆಗಳೇನಿರ್ಬೋದು ಅದನ್ನು ಈಡೇರಿಸಲಿಕ್ಕೆ ಒಂದು ದೊಡ್ಡ ವೇದಿಕೆಯನ್ನು ಮಾಡಿಕೊಟ್ಟು ಅದಕ್ಕೆ ಇಡೀ ರಾಜ್ಯದ ಸಚಿವರುಗಳು ಹೀಗೆ ಬೇರೆ ಬೇರೆ ಜನಗಳು ಬಂದಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಂದು ರಚನಾತ್ಮಕ ಕಾರ್ಯಕ್ರಮ, ಒಂದು ಕನ್ಸ್ಟ್ರಕ್ಟಿವ್ ಒಂದು ಪ್ರೋಗ್ರಾಮ್ ಅದನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಅದರ ಜೊತೆಗೆ ಬ್ರ್ಯಾಂಡ್ ಮಂಗಳೂರು ಅಂದ ತಕ್ಷಣ ಕೆಲವರಿಗೆ ಪರ ಊರಿನವರಿಗೆ ಒಂಥರ ಅಲ್ಲಿ ಕೋಮುಗಲವೇ ಇರುತ್ತೆ ಅಥವಾ ಬೇರೆ ಬೇರೆ ಭಾವನೆಗಳಿದೆ. ಅದು ಆಗಲ್ಲ, ನಮ್ಮ ಮಂಗಳೂರು ಹೀಗೆ ಅಂತ ತೋರಿಸಲಿಕ್ಕೆ ಬ್ರ್ಯಾಂಡ್ ಮಂಗಳೂರು ಅಂತ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದ್ದು ಮಂಗಳೂರಿನಲ್ಲಿ. ನಮ್ಮ ಮಂಗಳೂರು ಅಂದರೆ ಹೀಗೆ ಅಂತ ಇಡೀ ರಾಜ್ಯಕ್ಕೆ ತೋರಿಸುವಂಥ ಒಂದು ವಿಭಿನ್ನ ಕಾರ್ಯಕ್ರಮ ಬ್ರ್ಯಾಂಡ್ ಮಂಗಳೂರು. ಹೀಗೆ ನಾನಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಇಡೀ ರಾಜ್ಯದಲ್ಲಿ ನಮ್ಮ ಸಂಘ, ಎಲ್ಲ ಸಂಘಗಳ, ರಾಜ್ಯದ ನಾನಾ ಜಿಲ್ಲೆಗಳಲ್ಲಿರುವ ಸಂಘಗಳಲ್ಲಿ ಮಂಗಳೂರು ಒಂದು ವಿಭಿನ್ನ ಸಂಘ ಅಂತ ಗುರುತಿಸಿಕೊಳ್ಳಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಈಗ ಮಾತಿನ ಮಂಟಪಕ್ಕೆ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಗೌರವಾನ್ವಿತ ಶ್ರೀನಿವಾಸ ಇಂದಾಜೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿರುವ ಶ್ರೀ ಆರ್ ಗಿರೀಶ್ ಅವರೇ, ಹಾಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವ ಬಿ ಪರಮೇಶ್ವರ್ ಅವರೇ, ಹಾಗೆ ಕಾರ್ಯಕ್ರಮದ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಇವತ್ತು ಮೆರುಗನ್ನು ಕೊಟ್ಟವರು. ಇವತ್ತು ನಾವೆಲ್ಲ ಮಂಗಳೂರಿಂದ 60-70 ಮಂದಿ ಪತ್ರಕರ್ತರು ವಿಸ್ತಾಡಮ್ ಟ್ರೈನಲ್ಲಿ ಬರುವಾಗ ನಮಗೆ ಒಂದು ಎನರ್ಜಿ ಬೂಸ್ಟರನ್ನು ಕೊಟ್ಟವರು ಖ್ಯಾತ ಸಂಗೀತ ನಿರ್ದೇಶಕರಾಗಿರುವ ಗುರು ಕಿರಣ್ ಸರ್ ಅವರು. ಹಾಗೆ ಇವತ್ತು ವೇದಿಕೆಯಲ್ಲಿ ನಮ್ಮ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವ ಆರ್ ಪ್ರಸನ್ನ ಸರ್ ಅವರಿದ್ದಾರೆ. ಹಾಗೆ ರಾಜ್ಯ ಪತ್ರಕರ್ತರ ಸಮಿತಿಯ ಅಧ್ಯಕ್ಷರಾಗಿರುವ ಮದನ್ ಗೌಡ ಸರ್ ಅವರಿದ್ದಾರೆ. KWJ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರುವ ರವಿ ನಾಕಲ್ಗೌಡ ಅವರಿದ್ದಾರೆ. ಹಾಗೆ ನಮ್ಮ ನೂತನ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮತ್ತು ಸದಸ್ಯರಾಗಿ ಆಯ್ಕೆಯಾಗಿರುವ ಮತ್ತು ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರುವ ಜಗನ್ನಾಥ್ ಶೆಟ್ಟಿ ಬಾಳ ಅವರು ಇದ್ದಾರೆ. ಹಾಗೆ ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷರಾಗಿರುವ ಅನ್ನು ಮಂಗಳೂರವರು, ನಮ್ಮ ಪತ್ರಿಕಾ ಭವನ ಟ್ರಸ್ಟಿನ ಅಧ್ಯಕ್ಷರಾಗಿರುವ ರಾಮಕೃಷ್ಣ ಅವರು, ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿರುವ ಇಬ್ರಾಹಿಂ ಅಡ್ಕಸ್ತಳ್ ಅವರು, ಹಾಗೆ ಇವತ್ತು ನಮ್ಮ ಪ್ರೆಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಆರಿಫ್ ಅವರು ಕೂಡ ಇದ್ದಾರೆ. ಹಾಗೆ ಇವತ್ತು ನಮ್ಮ ವಿವಿಧ ತಾಲೂಕುಗಳ ಕಡಬ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ನಾಗರಾಜ್ ಅವರು, ಪುತ್ತೂರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವ ಶ್ರವಣ್ ಕುಮಾರ್ ಅವರು, ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವ ಅಚ್ಚುಶ್ರೀ ಬಂಗೇರ ಅವರು, ಹಾಗೆ ನಮ್ಮ ಉಳ್ಳಾಲ ವಲಯದ ಸಮಿತಿಯವರು, ಹಾಗೆ ಎಲ್ಲ ಪತ್ರಕರ್ತರು ಬೇರೆ ಬೇರೆ, ನಮ್ಮ ಸುಳ್ಯ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವ ಪದ್ಮನಾಭ ಅವರು ಸೇರಿದಂತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳು ಮತ್ತು ಜಿಲ್ಲೆಯ ಮಂಗಳೂರು ನಗರದಿಂದ ಸುಮಾರು 70 ಮಂದಿ ಪತ್ರಕರ್ತರು ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಮಾಡುತ್ತಾ, ಇವತ್ತು ಮಂಗಳೂರಿನಂಥ ನಗರದಲ್ಲಿ
ಒಂದು ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಇತಿಹಾಸದಲ್ಲಿ ಮೊದಲ ಬಾರಿಗೆ ರಾಜ್ಯ ಸಮ್ಮೇಳನವನ್ನು ಆಯೋಜನೆ ಮಾಡುವ ಒಂದು ದೊಡ್ಡ ಜವಾಬ್ದಾರಿಯನ್ನು ನಮಗೆ ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವ ಶಿವಾನಂದ ತಗಡೂರು ಸರ್ ಅವರು ನಮಗೆ ಕೊಟ್ಟಿದ್ದರು. ಕೇವಲ ಕಳೆದ 2019 ನವೆಂಬರ್ ತಿಂಗಳನ್ನು ನಮಗೆ ರಾಜ್ಯಾಧ್ಯಕ್ಷರು ಫೋನ್ ಮಾಡಿ, ನೀವು ಮಂಗಳೂರಿನಲ್ಲಿ ಒಂದು ಜಿಲ್ಲಾ ಸಮ್ಮೇಳನವನ್ನು ಬಹಳಷ್ಟು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ, ನಿಮ್ಮ ಸಂಘಟನೆ ಮಾಡಿದ ಒಂದು ಶಿಸ್ತುಬದ್ಧ ಕಾರ್ಯಕ್ರಮ ನನಗೆ ಖುಷಿ ಕೊಟ್ಟಿದೆ, ಹಾಗಾಗಿ ನನಗೆ ಖಂಡಿತವಾಗಿ ಮಂಗಳೂರಿನಲ್ಲಿ ರಾಜ್ಯ ಪತ್ರಕರ್ತರ ಸಮ್ಮೇಳನ ಯಶಸ್ವಿಯಾಗಿ ನಡೆಸ್ತೀರಿ ಎಂಬ ವಿಶ್ವಾಸ ಇದೆ, ನೀವೇ ಅದನ್ನು ಮಾಡಬೇಕು ಅಂತೇಳಿ ನಮ್ಮಲ್ಲಿ ಕೋರಿಕೊಂಡಾಗ ನಮ್ಮ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಜವಾಬ್ದಾರಿಯನ್ನು ಒಪ್ಪಿಕೊಂಡು ಕೇವಲ 4 ತಿಂಗಳಲ್ಲಿ ನಮಗೆ ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ನಾವು ಯಶಸ್ವಿಯಾಗಿ ಮಾಡಲಿಕ್ಕೆ ನಮ್ಮ ಎಲ್ಲ ಸಂಘದ ಪತ್ರಿಕಾ ಭವನ ಟ್ರಸ್ಟಿನ ಹಾಗೆ ಪ್ರೆಸ್ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳ, ನಮ್ಮ ಸಂಘದ ಸದಸ್ಯರ ಒಂದು ಹೆಚ್ಚಿನ ಬಲದಿಂದಾಗಿ ಇದೊಂದು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಇಲ್ಲಿ ನಾವು ಮದನ್ ಗೌಡ್ರನ್ನ ಉಲ್ಲೇಖ ಮಾಡಲೇಬೇಕು, ಯಾಕಂದರೆ ನಮಗೆ ಆರಂಭದ ದಿನಗಳಲ್ಲೂ ಕೂಡ ಸಮ್ಮೇಳನವನ್ನು ಮಾಡುವಾಗ ಮದನ್ ಗೌಡ್ರವರ ಸಂಪೂರ್ಣ ಮಾರ್ಗದರ್ಶನವನ್ನು ಅವರು ನಮಗೆ ಕೊಟ್ಟಿದ್ದರು. ಇದರೊಟ್ಟಿಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರನ್ನು ನಾವು ಸಂಪೂರ್ಣವಾಗಿ ಅವರ ಸಹಕಾರವನ್ನು, ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಅವರ ಆಶೀರ್ವಾದದೊಂದಿಗೆ ನಡೆದಿದೆ. ಹಾಗಾಗಿ ಈ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ನಡೆದಿದೆ ಅಂತೇಳಿ ನನಗೆ ಹೇಳಲಿಕ್ಕೆ ಸಂತಸ ಆಗ್ತಾ ಇದೆ. ಮಾರ್ಚ್ 7 ಮತ್ತು 8, 2020ರಲ್ಲಿ ಮಂಗಳೂರಿನ ಪುರಭವನದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ರಾಜ್ಯದಿಂದ ಸುಮಾರು 2,000 ಮಂದಿ ಪತ್ರಕರ್ತರು ಆಗಮಿಸಿದರು. 2 ದಿನಗಳ ಕಾಲ ಬಂದಂಥ ಪತ್ರಕರ್ತರಿಗೆ ಮಂಗಳೂರು ನಗರದ ಏನು ಪ್ರಮುಖ ಆಕರ್ಷಣೆ ಇದೆ, ಸಮುದ್ರವನ್ನು ತೋರಿಸಲಿಕ್ಕೆ ಬೇಕಾಗಿ ನಾವು ಒಂದು ಶಿಪ್ಪನ್ನು, ಅಬ್ಬಕ್ಕ ಕ್ರೂಸ್, ಒಂದು ನೌಕೆಯ ಮೂಲಕ ಒಂದು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಕ್ರೂಸ್ ಸಮುದ್ರದೊಳಗೆ ಒಂದು ಸುತ್ತು ಹಾಕಿ ಒಂದು ಸುತ್ತು ನೋಟವನ್ನು ಮಂಗಳೂರಿನ ಏನು ಬಂದರು ಇದೆ ಅದನ್ನು ತೋರಿಸುವ ಪ್ರಯತ್ನವನ್ನು ಪತ್ರಕರ್ತರ ಸಂಘ ಮಾಡಿ ಇವತ್ತು ರಾಜ್ಯದ ಬೇರೆ ಬೇರೆ ಕಡೆ ಬಂದಂತಹ ಪತ್ರಕರ್ತರಿಗೆ ಇದೊಂದು ಅತ್ಯಂತ ಆಕರ್ಷಣೀಯ ಕಾರ್ಯಕ್ರಮ ಕೂಡ ಆಯಿತು. ಇದರೊಟ್ಟಿಗೆ ನಾವು ರಾಜ್ಯದ ಪತ್ರಕರ್ತರ ಸಮಸ್ಯೆಗಳ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಯಿತು. ಇದರೊಟ್ಟಿಗೆ ಇದೇ ಸಮ್ಮೇಳನದಲ್ಲಿ ನಾವು ನೆರೆಯ ಕಾಸರಗೋಡು ಕನ್ನಡಿಗ ಪತ್ರಕರ್ತರು ಏನಿದ್ದಾರೆ ಅವರನ್ನು ಕೂಡ ನಮ್ಮ ರಾಜ್ಯ ಸಂಘಕ್ಕೆ ಸೇರಿಸುವ ಕಾರ್ಯವನ್ನು ಕೂಡ ಒಂದು ಪತ್ರಕರ್ತರ ಸಮ್ಮೇಳನದಲ್ಲಿ ನಮಗೆ ಮಾಡಲಿಕ್ಕಾಯಿತು. ಈ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಲಿಕ್ಕೆ ನಮಗೆ ರಾಜ್ಯಾಧ್ಯಕ್ಷರ ಏನು ಸಲಹೆ ಮಾರ್ಗದರ್ಶನ ಇದೆ. ಈ ಒಂದು ಸಮ್ಮೇಳನ 2 ದಿನಗಳ ಕಾಲ ಯಶಸ್ವಿ ಆದ ಬಳಿಕ ನಮಗೆ ಮದನ್ ಗೌಡ್ರು ಮತ್ತು ರಾಜ್ಯಾಧ್ಯಕ್ಷರು ನಿಮ್ಮ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ಪ್ರೆಸ್ ಕ್ಲಬ್ ಪದಾಧಿಕಾರಿಗಳು ಮತ್ತು ನಮ್ಮ ಪತ್ರಿಕಾ ಭವನ ಟ್ರಸ್ಟಿನ ಪದಾಧಿಕಾರಿಗಳಿಗೆ ನಾವು ಒಂದು ಔತಣಕೂಟವನ್ನು ನಾವು ಒಂದು ಆಯೋಜನೆ ಮಾಡಬೇಕು, ಅದಕ್ಕಾಗಿ ನೀವು ಒಂದು ದಿನಾಂಕವನ್ನು ನಿಗದಿ ಮಾಡಬೇಕಂತೇಳಿ ಕೋರಿಕೊಂಡಿದ್ದೆ. ಆದರೆ ನಮ್ಮ ಸಮ್ಮೇಳನ ಮುಗಿದ 1 ವಾರದಲ್ಲೇ ಇಡೀ ದೇಶದಲ್ಲೇ ಒಂದು ಕೊರೋನಾ ಮಹಾಮಾರಿಯಿಂದಾಗಿ ಇವತ್ತು ಅವತ್ತೇ ಇಡೀ ಜನಜೀವನವೇ ಸ್ತಬ್ಧ ಆಗಿತ್ತು. ಮತ್ತೆ ಒಂದು ಕೊರೋನಾದಿಂದಾಗಿ ಇವತ್ತು ಕಾರ್ಯಕ್ರಮಗಳು ನಡೆಯಲು ಸಾಧ್ಯವಾಗದ ಕಾರಣ ನಮಗೆ ಈ ವರ್ಷ 2021ರಲ್ಲಿ ಮತ್ತೆ ನಾವು ಮದನ್ ಗೌಡ್ರ ಅವರ ಕೋರಿಕೆಯ ಮೇರೆಗೆ, ರಾಜ್ಯಾಧ್ಯಕ್ಷರ ಕೋರಿಕೆಯ ಮೇರೆಗೆ ಇವತ್ತು ನಮಗೆ ಈ ಒಂದು ದಿನಾಂಕ ಆಗಸ್ಟ್ 3, 2021ರಂದು ಈ ಒಂದು ಅವಕಾಶವನ್ನು ಹಾಸನ ಜಿಲ್ಲಾ ಪತ್ರಕರ್ತರ ಸಂಘ ನಮಗೆ ಇವತ್ತು ಒದಗಿಸಿಕೊಟ್ಟಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ ಮತ್ತು ಹಾಸನ ಜಿಲ್ಲಾ ಪತ್ರಕರ್ತರ ಸಂಘ ಅನೋನ್ಯ ಸಂಬಂಧವನ್ನು ಹೊಟ್ಟಿದೆ. ಯಾಕೆಂದರೆ ಇವತ್ತು ನಮ್ಮ ಹಾಸನ ಜಿಲ್ಲಾಧಿಕಾರಿಗಳು ವೇದಿಕೆಯಲ್ಲಿದ್ದಾರೆ. ನಮಗೆ ಕರಾವಳಿ ಭಾಗದಲ್ಲಿ ಯಾವುದೇ ಶಿರಾಡಿ ಘಾಟಿಯಲ್ಲಿ ಯಾವುದೇ ಸಮಸ್ಯೆಗಳು ಬಂದಲ್ಲಿ ನಮಗೆ ಇಲ್ಲಿ ಯಾವಾಗಲೂ ಒಂದು ಸೂಚನೆಗಳು ಬರ್ತದೆ. ಯಾಕೆಂದರೆ ನಾವು ಮಂಗಳೂರಿನಿಂದ ರಿಪೋರ್ಟ್ ಮಾಡುವಾಗ ಇವತ್ತು ಸಕಲೇಶ್ಪುರದ ದೋಣಿಗಳಲ್ಲಿ ಏನಾದರೂ ಸಮಸ್ಯೆ ಭೂಕುಸಿತ ಆದರೆ ನಮಗೆ ಜಿಲ್ಲಾಧಿಕಾರಿಗಳ ಆದೇಶ, ಹಾಸನ ಜಿಲ್ಲಾಧಿಕಾರಿಗಳ ಆದೇಶ ಅತ್ಯಂತ ಮಹತ್ವ ಆಗ್ತದೆ. ಆದರೆ ಈ ಸಂಪರ್ಕ ಸೇರುವುದು ಮಂಗಳೂರು, ಹಾಸನ. ಹಾಗಾಗಿ ಇವತ್ತು ಆ ಸಂಪರ್ಕ ಸಂಬಂಧ ಇವತ್ತು ಈ ಒಂದು ರಾಜ್ಯ ಸಮ್ಮೇಳನದ ಏನಿವತ್ತು ಒಂದು ಕೃತಜ್ಞತಾ ಇವತ್ತು
ಅಭಿನಂದನಾ ಸಮಾರಂಭವನ್ನು ಇಟ್ಟುಕೊಂಡಿದೆ. ಅದರೊಟ್ಟಿಗೆ ನಾವು ಅನನ್ಯವಾಗಿ ಈ ಸಂಬಂಧವನ್ನು ಇಟ್ಟುಕೊಂಡಿದೆ. ಯಾಕೆಂದರೆ ನಾವು ಮಂಗಳೂರಲ್ಲಿ ಹಾಸನದಲ್ಲಿ ಮಧ್ಯದಲ್ಲಿ ಈ ಎರಡು ಜಿಲ್ಲೆಯ ಗಡಿಭಾಗದಲ್ಲಿ ನಮಗೆ ಏನು ಸಮಸ್ಯೆಗಳು ಎದುರಾದಾಗ ನಮ್ಮ ಪತ್ರಕರ್ತರು, ಜಿಲ್ಲೆಯ ಪತ್ರಕರ್ತರು, ಹಾಸನ ಜಿಲ್ಲೆಯ ಪತ್ರಕರ್ತರು ನಾವು ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ತೇವೆ. ಹಾಗೆ ನಮ್ಮ ಜಿಲ್ಲಾಧಿಕಾರಿಯವರು, ಹಾಸನ ಜಿಲ್ಲಾಧಿಕಾರಿಯವರು ಕೂಡ ಈ ಒಂದು ಸಂಬಂಧ ಯಾವುದೇ ಸಮಸ್ಯೆಗಳಿದ್ದಾಗ ಈ ಒಂದು ಸಮಸ್ಯೆಗಳನ್ನು, ಮಾಹಿತಿಗಳನ್ನು ಹಂಚಿಕೊಳ್ತಾರೆ. ಹಾಗಾಗಿ ಇವತ್ತು ನಮಗೆ ಒಂದು ಸೂಕ್ತವಾದ ವೇದಿಕೆಯಲ್ಲಿ ಮದನ್ ಗೌಡ ಸರ್ ಅವರು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಪರವಾಗಿ, ಹಾಗೆ ನಮ್ಮ ಮಂಗಳೂರು ಪ್ರೆಸ್ ಕ್ಲಬ್ ಹಾಗೂ ಪತ್ರಿಕಾ ಭವನ ಟ್ರಸ್ಟಿನ ಪರವಾಗಿ ನಾನು ಅವರಿಗೆ, ರಾಜ್ಯ ಪತ್ರಕರ್ತರ ಸಂಘಕ್ಕೆ ಹಾಗೆ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ನಾನು ನಮ್ಮ ಎಲ್ಲ ಪದಾಧಿಕಾರಿಗಳ ಪರವಾಗಿ, ನಮ್ಮ ಎಲ್ಲ ಪತ್ರಕರ್ತರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಪತ್ರಕರ್ತರ ರಾಜ್ಯ ಸಮ್ಮೇಳನದ ಸವಿನೆನಪಿಗಾಗಿ ನಾವು ಮಂಗಳೂರಿನ ಪ್ರೆಸ್ ಕ್ಲಬ್ ಮುಂಭಾಗದಲ್ಲಿ ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಯವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಅದರೊಟ್ಟಿಗೆ ಮಂಗಳೂರು ಸ್ಮಾರ್ಟ್ ಸಿಟಿಯವರು ಕೂಡ ಈ ಒಂದು ಉದ್ಯಾನವನವನ್ನು ನಾವೇ ನಿರ್ಮಾಣ ಮಾಡಿ ಕೊಡ್ತೇವೆ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಸಮ್ಮೇಳನದ ಒಂದು ಕಾರ್ಯಾಧ್ಯಕ್ಷರಾಗಿರುವ ಮಂಗಳೂರಿನ ದಕ್ಷಿಣ ಶಾಸಕರಾಗಿರುವ ವೇದವ್ಯಾಸ್ ಕಾಮತ್ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಒಂದು ಉದ್ಯಾನವನವನ್ನು, ಒಂದು ಸಮ್ಮೇಳನದ ನೆನಪಿಗಾಗಿ ನಾವು ಒಂದು ಉದ್ಯಾನವನವನ್ನು ನಿರ್ಮಿಸಿಕೊಡುವುದಾಗಿ ಹೇಳಿದ್ದಾರೆ. ಅದಕ್ಕಾಗಿ ನಾನು ನಮ್ಮ ಸಮ್ಮೇಳನದ ಗೌರವಾಧ್ಯಕ್ಷರಾಗಿರುವ ಅಂದಿನ ಉಸ್ತುವಾರಿ ಸಚಿವರಾಗಿದ್ದ ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನು, ಹಾಗೆ ನಮ್ಮ ಸಮ್ಮೇಳನ ಅಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು. ಈಗಾಗಲೇ ಜಿಲ್ಲಾಧಿಕಾರಿ ಅವರು ಹೇಳಿದರು, ಒಂದು ರಾಜ್ಯ ಸಮ್ಮೇಳನವನ್ನು ಮಾಡುವುದು, ಸಂಘಟನೆ ಮಾಡುವುದು, ಅದು ಕೂಡ ಅತ್ಯಲ್ಪ ಸಣ್ಣ ಅವಧಿಯಲ್ಲಿ 3-4 ತಿಂಗಳ ಅವಧಿಯಲ್ಲಿ ಒಂದು ರಾಜ್ಯ ಸಮ್ಮೇಳನವನ್ನು ಅಚ್ಚುಕಟ್ಟಾಗಿ ಮಾಡುವ ದೊಡ್ಡ ಜವಾಬ್ದಾರಿಯನ್ನು ಇವತ್ತು ನಮಗೆ ಸಹಕಾರ ಕೊಟ್ಟವರು ನಮ್ಮ ಉಸ್ತುವಾರಿ ಸಚಿವರು ಮತ್ತು ಸಂಸದರು ಹಾಗೂ ಅಲ್ಲಿ ಆ ಭಾಗದ ಶಾಸಕರು. ಅದರೊಟ್ಟಿಗೆ ನಮಗೆ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಸೇರಿದಂತೆ, ಉಪಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲ ಸಚಿವರು ಕೂಡ ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾಗಿ ನಾನು ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಬೇಕು. ನಾನು ಇಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವ ಶ್ರೀನಿವಾಸ್ ಗೌಡ ಅವರು ಇನ್ನೂ ನಮ್ಮನ್ನು ಸೇರಿಕೊಳ್ಳಕ್ಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ನಮ್ಮ ಕಾರ್ಯಕ್ರಮದ ಬಗ್ಗೆ ಅವರು ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದವರು. ಮಂಗಳೂರಲ್ಲಿ ಅವರು ಪಣಂಬೂರು ವಿಭಾಗದ ಸಹಾಯಕ ಪೊಲೀಸ್ ಅಧಿಕಾರಿಯಾಗಿರುವಾಗ, ACP ಆಗಿರುವಾಗ ಅವರು ನಮ್ಮ ಬ್ರ್ಯಾಂಡ್ ಮಂಗಳೂರು ಕಾರ್ಯಕ್ರಮವನ್ನು, ಒಂದೆರಡು ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ದರು. ನಮ್ಮ ಕಾರ್ಯಕ್ರಮಕ್ಕೆ ಅವರು ಬಹಳಷ್ಟು ಬೆಂಬಲವನ್ನು, ಪ್ರೋತ್ಸಾಹವನ್ನು ಕೊಟ್ಟಿದ್ದರು. ಅವರು ಹಾಸನಕ್ಕೆ ವರ್ಗಾವಣೆಯಾಗಿ ಹೋಗುವಾಗ ನನಗೆ ಒಂದು ಮಾತನ್ನು ಹೇಳಿದರು, ಶ್ರೀನಿವಾಸ್, ಪತ್ರಕರ್ತರ ಸಂಘ ಮಾತ್ರ ಈ ರೀತಿಯ ಒಂದು ಬ್ರ್ಯಾಂಡ್ ಮಂಗಳೂರು ಕೋಮು ಸಾಮರಸ್ಯ ಇವತ್ತು ಕಾಪಾಡುವ ಕೆಲಸವನ್ನು, ಒಂದು ಜವಾಬ್ದಾರಿಯನ್ನು ನೀವು ಒತ್ತುಕೊಂಡಿದ್ದೀರಿ ಪತ್ರಕರ್ತರ ಸಂಘದವರು. ಇದನ್ನು ನೀವು ಮಾಡಿ ಮತ್ತೊಮ್ಮೆ ಈ ರೀತಿಯ ಕಾರ್ಯಕ್ರಮಗಳನ್ನು, ಸಾಮರಸ್ಯವನ್ನು ಹೆಚ್ಚಿಸುವ ಕಾರ್ಯಕ್ರಮವನ್ನು ಮಂಗಳೂರಿನಂಥ ನಗರದಲ್ಲಿ ನೀವು ಆಯೋಜನೆ ಮಾಡೋದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿ ದೊಡ್ಡ ಮಾತನ್ನು ಅವರು ಹೇಳಿ ನನಗೆ ಹೋಗಿದ್ದರು. ಇವತ್ತು ಇದೇ ವೇದಿಕೆಯಲ್ಲಿ ಅವರು ಮತ್ತೆ ನಮ್ಮನ್ನು ಸೇರಲಿಕ್ಕೆ ಇದ್ದಾರೆ. ಅದರೊಟ್ಟಿಗೆ ಪತ್ರಕರ್ತರ ಸಂಘ ಕೇವಲ ಪತ್ರಕರ್ತರ ಕಾರ್ಯ ಚಟುವಟಿಕೆಗಳಿಗೆ ಸೀಮಿತವಾಗದೆ ನಾವು ಪತ್ರಕರ್ತರು ಸಮಾಜದ ಕೊಂಡಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹಿನ್ನೆಲೆಯಲ್ಲಿ ನಾವು 2 ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಮತ್ತು ಬ್ರ್ಯಾಂಡ್ ಮಂಗಳೂರು ಕಾರ್ಯಕ್ರಮವನ್ನು, ಈಗಾಗಲೇ 3 ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು 3 ಒಂದು ತಾಲೂಕುಗಳಲ್ಲಿ ಮಾಡಿ, ಅದು ಕೂಡ ನಮ್ಮ ಎಲ್ಲ ಪತ್ರಕರ್ತರ ಸಹಕಾರದಿಂದ, ತಾಲೂಕು ಪತ್ರಕರ್ತರ ಸಹಕಾರದಿಂದ ಯಶಸ್ವಿಯಾಗಿದೆ. ಇದು ರಾಜ್ಯ ಪತ್ರಕರ್ತರ ಸಂಘ ಕೂಡ ನಮಗೆ ಅದಕ್ಕೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದೆ. ಅದಕ್ಕಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಅದರೊಟ್ಟಿಗೆ ನಮ್ಮ ವೇದಿಕೆಯಲ್ಲಿರುವ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರಿಗೆ ಒಂದು ಧನ್ಯವಾದವನ್ನು ಹೇಳುತ್ತಾ, ಇದರೊಟ್ಟಿಗೆ ಇವತ್ತು ನಮ್ಮನ್ನು ಇಲ್ಲಿ ಕರೆದು ನಮಗೆ ಅಭಿನಂದನವನ್ನು ಸಮಾರಂಭವನ್ನು ಆಯೋಜನೆ ಮಾಡಿದ ಹಾಸನ ಜಿಲ್ಲಾ ಪತ್ರಕರ್ತರಿಗೆ ಕೂಡ ನಾವು ಮಂಗಳೂರಿನಲ್ಲಿ ಮುಂದಿನ
ಯಾವುದೇ ಅವರ ಬಿಡುವಿನ ಸಮಯದಲ್ಲಿ ಮದನಗೌಡ ಸರ್ ಅವರ ನೇತೃತ್ವದಲ್ಲಿ ನಮಗೆ ಒಂದು ದಿನಾಂಕವನ್ನು ಕೊಟ್ಟು ನಾವು ಕೂಡ ಸಂತೋಷಪೂರ್ವಕವಾಗಿ ಅವರಿಗೆ ಒಂದು ಕೃತಜ್ಞತಾ ಸಮಾರಂಭವನ್ನು ಕೂಡ ಮಂಗಳೂರಿನಲ್ಲಿ ನಾವು ಆಯೋಜನೆ ಮಾಡಲಿಕ್ಕೆ ನಿಮಗೆ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ನಾವು ಈ ಹಿಂದೆ ಇದೇ ರೀತಿಯ ಕಾರ್ಯಕ್ರಮವನ್ನು ಮಂಗಳೂರಿನ ಹಬ್ಬಕ್ಕ ಕ್ರೂಸಲ್ಲಿ ನಾವು ಆಯೋಜನೆ ಮಾಡಬೇಕಂತೇಳಿ ನಾವು ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಆದರೆ ನಮಗೆ ಕೊರೋನಾದಿಂದಾಗಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದವರಿಗೆ ಮತ್ತು ರಾಜ್ಯ ಪತ್ರಕರ್ತರ ಪದಾಧಿಕಾರಿಗಳಿಗೆ ನಮ್ಮ ಊರಿನಲ್ಲಿ ಮಂಗಳೂರಿನಲ್ಲಿ ತಾವು ಬರಬೇಕು, ನಮ್ಮ ಒಂದು ಆತಿಥ್ಯವನ್ನು ತಾವು ಸ್ವೀಕರಿಸಬೇಕಂತ ನಮ್ಮೆಲ್ಲ ಪತ್ರಕರ್ತರ ಪರವಾಗಿ ತಮ್ಮನ್ನು ಆಹ್ವಾನಿಸ್ತೇನೆ. ಧನ್ಯವಾದಗಳು. ದಯವಿಟ್ಟು ಅವರು ಕೂಡ ವೇದಿಕೆ ಬರಬೇಕು ಅಂತ ಅತ್ಯಂತ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಮೊಹಮ್ಮದ್ ಆರಿಫ್ ಪಡುಬಿದ್ರೆ. ನಾವು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ನಮ್ಮ ಜೊತೆಗೆ ಹಾಸನ ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಾದ BA ಪರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ನಾನು ಕೇಳ್ಪಟ್ಟೆ ಅವರು ಅತ್ಯಂತ ಪಾರದರ್ಶಕವಾಗಿ ಕೆಲಸ ಮಾಡತಕ್ಕಂಥ ಮತ್ತು ದಿನದ 24 ಗಂಟೆ ಕೂಡ ಯಾವುದೇ ದಣಿವಿಲ್ಲದೆ ಕೆಲಸ ಮಾಡತಕ್ಕಂಥ ಒಬ್ಬ ಅಪರೂಪದ ಅಧಿಕಾರಿ ಅಂತ ಕೇಳ್ಪಟ್ಟೆ. ಅಷ್ಟೇ ಅಲ್ಲದೆ ಹಾಸನದಲ್ಲಿ ಇರತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಅತ್ಯಂತ ಕ್ಷಿಪ್ರ ರೀತಿಯಲ್ಲಿ ಸ್ಪಂದಿಸತಕ್ಕಂಥ ಅಪರೂಪದ ಅಧಿಕಾರಿ ನಮ್ಮ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ BA ಪರಮೇಶ್ ಅವರು ಈಗ ವೇದಿಕೆಗೆ ನಮ್ಮ ಪೋಡಿಯಂಗೆ ಬಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಅಭಿನಂದನಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತಹ ಮಾನ್ಯ ಶ್ರೀ ಆರ್ ಗಿರೀಶ್ ಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಖ್ಯಾತ ಸಂಗೀತ ನಿರ್ದೇಶಕರಾದಂತಹ ಗುರುಕಿರಣ್ರವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸ್ನೇಹಿತರಾದ ಪ್ರಸನ್ನ ಕುಮಾರ್ ಅವರೇ, ರಾಜ್ಯ ಪತ್ರಕರ್ತರ ಭವನದ ಸಮಿತಿ ಸದಸ್ಯರಾದಂತಹ HP ಮದನ್ ಗೌಡ್ರೆ, ಸ್ನೇಹಿತರಾದಂಥ ಕೆಂಚೇಗೌಡ್ರೆ, ಸ್ನೇಹಿತರಾದಂಥ ರವಿ ನಾಕಲ್ಗೌಡ್ರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಶ್ರೀನಿವಾಸ್ ಹಿಂದಾಜೆ ಅವರೇ, ರಾಮಕೃಷ್ಣರವರೇ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗ ಇರುವಂಥ ಎಲ್ಲ ಗಣ್ಯರೇ, ಪತ್ರಕರ್ತ ಮಿತ್ರರೇ, ಸ್ನೇಹಿತರೆ, ಇವತ್ತು ಒಂದು ಬಹಳ ಸಂತೋಷದ ವಿಷಯ ಅಂತ ಹೇಳಿದರೆ, ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಂತಹ ಒಂದು ಏನು ಸಂಸ್ಥೆ ಸಂಘ ಅಂತ ಏನಿದೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರ ಸಂಘ, ಅವ್ರನ್ನ ಅಭಿನಂದನೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಾಸನದಲ್ಲಿ ಹಮ್ಮಿಕೊಂಡಿದ್ದಾರೆ. ಇದರ ಅರ್ಥ ಏನಪ್ಪ ಅಂತ ಹೇಳಿದರೆ, ಒಳ್ಳೆಯ ಕೆಲಸ ಮಾಡಿದಾಗ ದ ಗುಡ್ ಹೋಸ್ಟ್ ಕ್ಯಾನ್ ಬಿ ರೆಕಗ್ನೈಸ್ಡ್ ಬೈ ಎ ಗುಡ್ ಹೋಸ್ಟ್ ಓನ್ಲಿ. ಹಾಗೆ ನಮ್ಮ ಹಾಸನದ ಪತ್ರಕರ್ತರು ಅವರನ್ನು ಅಭಿನಂದನೆ ಮಾಡುವಂತಹ ಒಂದು ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ದಾರೆ. ತುಂಬಾ ಒಳ್ಳೆಯದು. ಯಾರೇ ಒಂದು ಒಳ್ಳೆಯ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅದು ಒಂದು ಸಾಮಾಜಿಕ ಇರ್ಬೋದು, ವೈಯಕ್ತಿಕ ಇರ್ಬೋದು, ಏನು ಥ್ಯಾಂಕ್ಸ್ ಅಂತ ಹೇಳ್ತೀವಲ್ಲ, ದಟ್ ಈಸ್ ಒನ್ ಆಫ್ ದ ರೈಟ್ ಕ್ಯಾರೆಕ್ಟರ್ ವಿ ಶುಡ್ ಡೆವಲಪ್. ಸೊ ಅದೇನಪ್ಪ ಅಂದರೆ ಇಟ್ಸ್ ಗಿವ್ಸ್ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಸ್ವಲ್ಪ ಬಾಂಡಿಂಗ್ ಆಗುತ್ತೆ. ಬಾಂಡಿಂಗ್ ಇದ್ದರೆ ಅದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಇದರಿಂದ ಈ ಥರ ಒಂದು ಒಳ್ಳೆಯ ಕಾರ್ಯಕ್ರಮ, ಐ ರಿಯಲಿ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಆಲ್ಸೋ ಐ ಕಂಗ್ರ್ಯಾಚುಲೇಟ್ ಅವರ್ ಹಾಸನ್ ಟೀಮ್. ತುಂಬ ಒಳ್ಳೆಯ ಕೆಲಸ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸೊ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ಎಲ್ಲರೂ ಕೂಡ ನಮ್ಮ ಹಾಸನ ಜಿಲ್ಲೆಗೆ ಬಂದಿದ್ದೀರ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮತ್ತು ಬೆಂಗಳೂರಿಂದ, ತಮ್ಮೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. BA ಪರಮೇಶ್ ಅವರಿಗೆ ಅತ್ಯಂತ ಹೃದಯಪೂರ್ವಕವಾದ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ, ಇವತ್ತಿನ ಇನ್ನೊಬ್ಬರು ಅತಿಥಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕದ ದೊಡ್ಡ ಸ್ಟಾರ್. ವಿಶೇಷ ಅಂದರೆ ಅವರು ನಮ್ಮೂರಿನವರು ಅಂತ ನಮಗೊಂದು ದೊಡ್ಡ ಹೆಮ್ಮೆ. ಮಂಗಳೂರಿನವರು. ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹೆಸರು ಮಾಡಿದವರು ಗುರುಕಿರಣ್ ಅವರು. ಗುರುವಣ್ಣ ಅಂತ ನಾವೆಲ್ಲ ಅತ್ಯಂತ ಪ್ರೀತಿಯಿಂದ ಕರಿತೀವಿ ಅವರನ್ನು. ನಮ್ಗೆ ಗೊತ್ತಿರ್ಬೋದು, ರಾಷ್ಟ್ರ, ರಾಜ್ಯ, ಫಿಲ್ಮ್ಫೇರ್ ಅವಾರ್ಡ್ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು, ಪುರಸ್ಕಾರಗಳನ್ನು ಪಡೆದುಕೊಂಡವರು. ವಿಶೇಷ ಅಂದರೆ ಅವರು ಉಪೇಂದ್ರ ನಿರ್ದೇಶನದ ಸಿನಿಮಾದ ಮೂಲಕ ಸಂಗೀತ
ಕ್ಷೇತ್ರದಲ್ಲಿ ಮಿಂಚಲಿಕ್ಕೆ ಆರಂಭವಾದವರು A to Z ಅವರು ಮಿಂಚುತ್ತಲೇ ಬಂದಿದ್ದಾರೆ, ಇನ್ನೂ ಕೂಡ ಮಿಂಚುತ್ತಲೇ ಇದ್ದಾರೆ. ಅದು ಬಹಳ ಖುಷಿಯ ವಿಚಾರ. ಗುರುಕಿರಣ್ ಒಬ್ಬ ಅತ್ಯಂತ ಸರಳವಾದ ಮತ್ತು ಅತ್ಯಂತ ಸಹಜವಾಗಿ ಮಿತ್ರತ್ವದಲ್ಲಿ ಗೆಳೆತನದಲ್ಲಿ ಇರತಕ್ಕಂಥ ಒಬ್ಬ ಅಪರೂಪದ ಸಂಗೀತ ನಿರ್ದೇಶಕರಲ್ಲಿ ಗುರುಕಿರಣ್ ಒಬ್ಬರು. ಇವತ್ತು ಮಂಗಳೂರಿನಿಂದ ನಮ್ಮ ಜೊತೆಗೆ ರೈಲ್ನಲ್ಲಿ ಬಂದು ಆ ರೈಲನ್ನು ಪ್ರಮೋಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇನ್ಸ್ಟಾಡಾಮನ್ನು ಪ್ರಮೋಟ್ ಮಾಡಬೇಕು ಅಂತ ಹಿನ್ನೆಲೆಯಲ್ಲಿ ರೈಲ್ನಲ್ಲಿ ಹಾಡನ್ನು ಹೇಳಿದರು. ಅದು ಈಗ ಎಷ್ಟು ವೈರಲ್ ಆಗಿದೆ ಅಂದರೆ ಸಾವಿರಾರು ಜನ ಅದನ್ನು ಶೇರ್ ಮಾಡಿಕೊಂಡಿದ್ದಾರೆ. ಈಗಾಗಲೇ ಅದು ವಿಶ್ವದಾದ್ಯಂತ ಶೇರ್ ಆಗಿದೆ. ಪ್ರತಿಯೊಬ್ಬರಿಗೂ ಅನೇಕ ಮಂದಿ ನಮಗೆ ಫೋನ್ ಮಾಡಿದರು, ನಮಗೂ ಕೂಡ ವಿಷ್ಣುಡಂನಲ್ಲಿ ಬರಬೇಕು, ಟ್ರೈನಲ್ಲಿ ಟಿಕೆಟ್ ಸಿಗುತ್ತಾ, ಈಗೆಲ್ಲ ಎಂಕ್ವೈರಿಗಳು ಈಗಲೇ ಸ್ಟಾರ್ಟ್ ಆಗಿದೆ. ಸೊ ಒಂದು ಪ್ರವಾಸೋದ್ಯಮವನ್ನು ಅಥವಾ ಒಂದು ಸಂಚಾರ ಮಾಧ್ಯಮವನ್ನು ಎತ್ತರಕ್ಕೆ ಕೊಂಡು ಹೋಗಬೇಕಾದ್ರೆ ಒಬ್ಬರ ಸ್ಟಾರ್ಗಳಲ್ಲಿ ಇರಬೇಕು. ಹಾಗೆ ನಮ್ಮ ಸೂಪರ್ ಸ್ಟಾರ್ ಸಂಗೀತ ನಿರ್ದೇಶಕ ಶ್ರೀ ಗುರುಕಿರಣ್ ನಮ್ಮ ಜೊತೆಗಿದ್ದಾರೆ. ಅವರು ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದುದಕ್ಕೆ ಅವರಿಗೆ ವಿಶೇಷವಾದ ಒಂದು ಕರತಾಣದ ಮೂಲಕ ನೀವು ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ. ಅತ್ಯಂತ ಒತ್ತಡದಲ್ಲಿ ಬೆಂಗಳೂರಿನಲ್ಲಿ ಅನೇಕ ಮಂದಿ ಫೋನ್ ಮಾಡ್ತಾ ಇರ್ತಾರೆ. ಅವರು ಫೋನ್ನಲ್ಲಿ ಅಟೆಂಡ್ ಮಾಡ್ತಾ ನಮ್ಮ ಜೊತೆಗೆ ಇಲ್ಲಿ ಇದ್ದರು. ನಾವು ಹೇಳಿದ್ದು ನಿಮ್ಮೆಲ್ಲರ ಪ್ರೀತಿಯ ಬಂಧುಗಳೇ ಇಲ್ಲಿ ಇರೋದು, ಅವರು ಪತ್ರಕರ್ತರ ಜೊತೆಗೆ ಬೆಳೆದವರು, ನೀವು ಇರಲೇಬೇಕು ಅಂತ ಒತ್ತಾಯ ಮಾಡಿದ್ದಕ್ಕೆ ನಮ್ಮ ಜೊತೆಗೆ ಉಳ್ಕೊಂಡಿದ್ದಾರೆ. ನಾಳೆ ಇಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಹೋಗ್ತಾರೆ. ಟ್ರೈನಲ್ಲಿ ಬರಲಿಕ್ಕೆ ಅವ್ರ ಕಾರಣ ಇದೆ. ಅವರಿಗೆ ಪ್ರವಾಸೋದ್ಯಮ, ಮಂಗಳೂರು ಪ್ರವಾಸೋದ್ಯಮ ದೊಡ್ಡ ಮಟ್ಟದಲ್ಲಿ ಹೋಗಬೇಕು, ಎಲ್ಲ ಊರಿನವರು ಮಂಗಳೂರಿಗೆ ಬರಬೇಕು, ಈ ಪ್ರವಾಸೋದ್ಯಮ ಕ್ಷೇತ್ರ ದೊಡ್ಡ ರೀತಿಯಲ್ಲಿ ಬೆಳೆಯಬೇಕು ಅನ್ನೋ ಒಂದು ಪರಿಕಲ್ಪನೆ ಅವರದ್ದಿದೆ. ಅದಕ್ಕೆ ಪೂರಕವಾಗಿ ಅವರು ಈ ಒಂದು ಪ್ರವಾಸವನ್ನು ಟ್ರೈನ್ನಲ್ಲಿ ನಮ್ಮ ಜೊತೆಗೆ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಮತ್ತು ಕೃತಜ್ಞತೆಯನ್ನು ನಾನು ಸಮರ್ಪಿಸ್ತೇನೆ. ಅವರು ತುಳುವಿನಲ್ಲಿ ನಟರಾಗಿ ಮತ್ತು ಕನ್ನಡದಲ್ಲಿ ಕೂಡ ಬೇರೆ ಬೇರೆ ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿ ನಂತರ ಸಂಗೀತ ಕ್ಷೇತ್ರಕ್ಕೆ ಹೋದರು. ಅಲ್ಲಿ ದೊಡ್ಡ ಯಶಸ್ಸನ್ನು ಕಂಡರು. ನಮ್ಮ ರಾಜ್ಯದಲ್ಲಿ ಸೂಪರ್ ಸ್ಟಾರ್ ಸಂಗೀತ ನಿರ್ದೇಶಕ ಅಂದರೆ ಅವರು ಒಬ್ಬ ನಟರಾಗಿ, ಸ್ಫುರದ್ರೂಪಿಯಾಗಿ ಎಲ್ಲರೂ ಕೂಡ ನಾವು ಟ್ರೈನ್ನಲ್ಲಿ ಬಂದು ಇಳಿದ ತಕ್ಷಣ ಒಂದು ದೊಡ್ಡ ಕುಟುಂಬ ಇತ್ತು. ಆ ಕುಟುಂಬ ಬಂದು ನಮಗೆ ಒಂದು ಸೆಲ್ಫಿ ತೆಗಿಬೋದಾ ಅಂತ, ಎಲ್ಲಿ ಹೋದರು ಟ್ರೈನ್ನಲ್ಲಿ ಒಂದು ನಿಮಿಷ ಅವರು ಕೂತ್ಕೊಳ್ಳಿಲ್ಲ, ಎಲ್ಲ ಕಡೆಯಲ್ಲಿ ಸೆಲ್ಫಿ. ಸೊ ನಮ್ಮ ಹೋಟೆಲ್ನಲ್ಲಿ ಬಂದೆವು. ಹೋಟೆಲ್ ಬಂದಾಗ ಒಂದು ಟೀ ಕುಡಿಯುವಂತ ಆಯಿತು. ನಾನು ಫೋನ್ ಮಾಡಿದೆ, ನನಗೊಂದು ಟೀ ಬೇಕು ಅಂತ ಫೋನ್ ಮಾಡಿದೆ. ಆಗ ಅವರು ಹೇಳಿದರು, ಗುರುವನ್ನ ಇದ್ದಾರೆ ನಿಮ್ಮ ರೂಮಲ್ಲಿ ಅಂತ. ನಾನು ಹೇಳಿದೆ, ಇಲ್ಲ ಪಕ್ಕದ ರೂಮಲ್ಲಿ ಇದ್ದಾರೆ ಅಂತ ಕೇಳಿದೆ. ಅದಕ್ಕೆ ಅವರು ಹೇಳಿದ್ರು, ನಮಗೆ ಅವರು ಹೋಗುವ ಮೊದಲು ನಮಗೊಂದು ಸೆಲ್ಫಿ ತೆಗಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ಖಂಡಿತವಾಗಿ ಮಾಡಿಕೊಡೋಣ ಅಂತ ಹೇಳಿದೆ. ಅಂತಹ ಒಬ್ಬ ಅಪರೂಪದ ಸ್ಟಾರ್ ನಮ್ಮ ಜೊತೆಗಿದ್ದಾರೆ. ಅವರ ಮಾತಿಗೆ ಕಿವಿಯಾಗುವುದಂದರೆ ಬಹಳ ಸೊಗಸು. ಅವರು ಆಗ ಒಂದು ಹಾಡು ಹೇಳಿದರು. ಆ ಹಾಡು ಕೂಡ ಈಗ ತುಂಬ ವೈರಲ್ ಆಗಿದೆ. ನಮ್ಮ ಟ್ರೈನಲ್ಲಿ ಹಾಡಿದಂಥ ಹಾಡು ಇಲ್ಲಿ ಕೂಡ ಹಾಡ್ತಾರಂತ ನೋಡೋಣ. ಈಗ ನಮ್ಮ ಅತ್ಯಂತ ಪ್ರೀತಿಯ ಗುರುಕಿರಣ್ ಸರನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಗುರುಕಿರಣ್. ಎಲ್ಲ ನನ್ನ ಹಾಸನದ, ದಕ್ಷಿಣ ಕನ್ನಡದ ಸೀನಿಯರ್ ಪತ್ರಕರ್ತರೇ, ನನ್ನ ಮಿತ್ರರೇ, ಇವತ್ತು ನನಗೆ ಮರೆಯಲಾರದ ದಿನ. ಕಾರಣ, ನಮ್ಮ ಪತ್ರಕರ್ತರು ಒಂದು ಮಹಾ ಸಾಧನೆ ಮಾಡಿದ್ದಾರೆ. ಈ ಹಾಡುಗಾರಲ್ಲಿ 3 ವೆರೈಟಿ ಇದೆ. ಒಂದು ಪ್ರೊಫೆಷನಲ್ ಸಿಂಗರ್ಸು, ಇನ್ನೊಂದು ಬಾತ್ರೂಮ್ ಸಿಂಗರ್ಸು, ಇನ್ನೊಂದು ಟ್ರಾವೆಲಿಂಗ್ ಸಿಂಗರ್ಸು, ರೈಲ್ವೆ ಬಸ್ಸಲ್ಲಿ ಹಾಡೋರು. ನನ್ನ ಹತ್ರ ರೈಲಲ್ಲಿ ಹಾಡಿಸಿ ನನಗೊಂದು ಹೊಸ ಪ್ರಮೋಷನ್ ಕೊಟ್ಟಿದ್ದಾರೆ. ಇನ್ನೊಂದು ಪತ್ರಕರ್ತರಲ್ಲಿ ಒಂದು ಸೌಹಾರ್ದತೆ ಅಥವಾ ಪ್ರೀತಿ ಎಷ್ಟಿರುತ್ತೆ ಅಂದರೆ, ಹಾಸನದಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಇಲ್ಲಿ ಪತ್ರಕರ್ತ ಕರೆದ್ರೆ ಮಂಗಳೂರಿಂದ ಆ್ಯಕ್ಚುಲಿ ಒಂದು ಸಣ್ಣ ಜಾಗದಲ್ಲಿ ನಡಿಬೇಕಿತ್ತು ಅಂತ ಕೇಳ್ಪಟ್ಟೆ. 25 ಜನ. ಈ ಪ್ರೀತಿಯಿಂದ ಕರೆದಾಗ ಹೋಗೊಟ್ಟವರು ಓರ್ಗೋಡೋರು ಜಾಸ್ತಿ ಅಂತೆ. ಸೊ ನಮ್ಮಲ್ಲಿ ಹಾಸನ ಮೇಲೆ ಪ್ರೀತಿಯಿಂದ 60 ಜನ ಬಂದಿದ್ದಾರೆ. ಸೊ ಈ ಪ್ರೀತಿಗೆ ನನಗೆ ಖುಷಿ ಆಗುತ್ತೆ ಕೇಳಿ. ಸೊ ಈ ಥರ ಈ ನಮ್ಮ ಇಂಟರ್ ಡಿಸ್ಟ್ರಿಕ್ಟ್ ಕನೆಕ್ಷನ್ ಅಷ್ಟು ಸ್ಟ್ರಾಂಗ್ ಇದ್ದಾಗ ಮಾತ್ರ ಇದು ಸಾಧ್ಯ. ಇದು ಇನ್ನೂ ಬೆಳಿಬೇಕು. ಈ ಪತ್ರಕರ್ತರು ನನಗೇನಾಗೋದು ಅಂದರೆ, ನಾನು ಏನು ಮಾಡಿದ್ರು ನಾನು ಫಸ್ಟಿಗೆ ನಾನು ಚಿತ್ರರಂಗಕ್ಕೆ ಬರೋಕ್ಕೆ ಕಾರಣನೇ ನನಗೆ ವಿಶ್ವನಾಥ್ ಸುವರ್ಣ ಅಂತ ಒಂದು ಪ್ರೆಸ್ ಫೋಟೋಗ್ರಾಫರ್ ಪರಿಚಯ ಆಯಿತು. ಅವ್ರು ನನಗೆ ನಂದು ಫಸ್ಟ್ ಅಡ್ಡ ಇದ್ದಿದ್ದು ಬೆಂಗಳೂರಿಗೆ ಹೋದ ತಕ್ಷಣ
ಚಿತ್ರತಾರ ಅನ್ನೋ ಒಂದು ಮ್ಯಾಗ್ಝಿನ್ ಇತ್ತು, ಅದಾಗಲಿ ಆಮೇಲೆ ಕ್ಲೋಸ್ ಆಯಿತು, ಒಂದು 2 ವರ್ಷದಲ್ಲಿ ಕ್ಲೋಸ್ ಆಯಿತು. ಅಲ್ಲಿ ನಮ್ಮ ಗಣೇಶ್ ಕಾಸರಗೋಡು ಆಗಲಿ ಅವರು ಏನು ಆ ಟೈಮಲ್ಲಿ ಬೇರೆ ಇತ್ತು, ಲೇಔಟ್ ಅಂತ ಮಾಡೋದಿತ್ತು. ಈಗೆಲ್ಲ ಚೇಂಜ್ ಆಗಿದೆ. ಸುಬ್ರಹ್ಮಣ್ಯ ಎಲ್ಲ ಅಲ್ಲೇ ಇದ್ದರು ಸೀನಿಯರ್ ಪತ್ರಕರ್ತರು. ಅಲ್ಲಿಂದ ಅದು ಕ್ಲೋಸ್ ಆದ ನಂತರ ನಮ್ಮದು ಟೋಟಲ್ ಅಡ್ಡ ಅಭಿಮಾನಿ ಪ್ರಕಾಶನ ಇವತ್ತು ನಮ್ಮ ಈ ಸಂಜೆ ಆಫೀಸ್ಗೆ ಶಿಫ್ಟ್ ಆಯಿತು. ಅದೇ ವರ್ಷ ನನ್ನ ಲೆಕ್ಕದಲ್ಲಿ ನಾವು 1 ವರ್ಷ ಬಂದಿರೋದು. ಒಂದೇ ವರ್ಷದಲ್ಲಿ ನಮ್ಮ ಅಕಾಡೆಮಿ ಸದಸ್ಯರಾದ ಅಧ್ಯಕ್ಷರಾದ ಶಣೈ ಅವರಾಗಲಿ, ಉದಯ್ ಮರಕಿಣಿ, ಸಾಚ, ಆಮೇಲೆ ಜೋಗಿ, ಒಂದಷ್ಟು ಸತ್ಯ, ಸಮೀವುಲ್ಲಾ ಎಲ್ಲ ಅಲ್ಲಿ ಒಂದು ಅಡ್ಡ ಆಗಿತ್ತು. ಸೊ ಅಲ್ಲಿಂದ ನನ್ನ ಫಸ್ಟು ಚಿತ್ರರಂಗಕ್ಕೆ ಪ್ರವೇಶ ಮೊದಲು ಮಾಡ್ಲಿಂಗ್ ಮಾಡಿದೆ. ಸೊ ಆ ಮಾಡ್ಲಿಂಗ್ ಯಾವುದಂದರೆ, ಒಂದು ಈ ಮ್ಯಾಗ್ಝಿನಲ್ಲಿ ನಡುವೆ ಮಧ್ಯ ಪೇಜಲ್ಲಿ ಒಂದು ಸ್ಟೋರಿ ಬೋರ್ಡ್ ಥರ ಬರ್ತಾ ಇತ್ತು, ಪಿಕ್ಚರ್ ಕಾಮಿಕ್ಸ್ ಅಂತ ಹೇಳ್ತಾ ಇದ್ವಿ. ಅದರಲ್ಲಿ ನಾನು ಸುನಿಲ್ ಅವ್ರದ್ದು ಫಸ್ಟ್ ಮೇಕಪ್ ಹಾಕಿದ್ದು, ಪ್ರೆಸ್ ಅರಗಿಣಿಯಲ್ಲಿ ಹಾಕಿದ್ದು. ಸುನಿಲ್, ಆ್ಯಕ್ಟರ್ ಸುನಿಲ್ ಇವತ್ತು ಇಲ್ಲ ಅವ್ರು ನಮ್ಮ ಜೊತೆ. ಆಮೇಲೆ ತಾರಾ, ಈ ಕಾಂಬಿನೇಷನಲ್ಲಿ ಒಂದು ಮಾಡಿದ್ವಿ. ಅದು ನನ್ನ ಮುಖಕ್ಕೆ ಬಣ್ಣ ಹಚ್ಚಿದ ಮೊದಲ ದಿನ. ಅದು ಒಂದು ಪ್ರೆಸ್ ಆಫೀಸಲ್ಲಿ ಒಂದು ಅಭಿಮಾನಿ ಪತ್ರಿಕೆಗೆ. ಇಲ್ಲಿಂದ ನನಗೆ ಮನೋಹರ್ ಅವರು ಪರಿಚಯ ಆಗಿದ್ದು. ಅವರು ಅದೇ ಪತ್ರಿಕೆಯಲ್ಲಿ ಕಾರ್ಟೂನಿಸ್ಟ್ ಆದವರು. ಸೊ ಅವರಿಂದ ನಾನು ಇಲ್ಲಿ ಪರಿಚಯಿಸಲ್ಪಟ್ಟೆ, ಉಪೇಂದ್ರ ಮತ ಅವರಿಂದ. ಸೊ ಅದು ಬೇಸಿಕ್ ನಾನು ಇದ್ದಿದ್ದು. ನನಗೆ ಮೊದಲು ಹೆಸರು ಬಂದಾಗ ನನ್ನನ್ನು ಬೆಳೆಸಿದ್ದು ಅದೇ ನನ್ನ ಮಿತ್ರರಿಂದ. ಅದು ಇವತ್ತಿಗೆ ಕಂಟಿನ್ಯೂ ಆಗ್ತಾ ಇದೆ. ಇವತ್ತದೇ ಅಣ್ಣವ್ರು ಹೇಳಿದರು ಜೊತೆಗೆ ಹೋಗೋಣ ಅಂತ. ನಮ್ಮ ಹಳೆ ಮಿತ್ರರು ಭಾಳ ಎಲ್ಲ ಜೊತೆಗೆ ಹೋಗೋಣ ಅಂತ ಅನಿಸ್ತು. ಅಂದರೆ ನಿಮ್ಮ ಜೊತೆನೇ ಬರ್ತೀನಿ, ಮಂಗಳೂರಿಗೆ ಬಂದು ನಿಮ್ಮ ಜೊತೆನೇ ಟ್ರೈನಲ್ಲಿ ಬರ್ತೀನಿ. ಯಾಕಂದರೆ ಮಂಗಳೂರು ಟೂರಿಸಮ್ ನಮ್ಮಲ್ಲಿ ತುಂಬ ವೀಕ್ ಇದೆ. ಅಂದರೆ ಟೋಟಲ್ ಭಾರತದಲ್ಲಿ ಹೇಳಬೇಕಂದ್ರೆ ಈಗ ಎಲ್ಲರೂ ಟೂರಿಸಮ್ ಅಂದ ಕೂಡಲೇ ಎಲ್ಲ ಅಮೆರಿಕಾನ, ಬೇರೆ ಬೇರೆ ದೇಶದಲ್ಲಿ. ನಾನು ಲಾಸ್ ಏಂಜಲೀಸ್ ಹೋದಾಗ ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಸಿಕ್ಕಿದ್ರು. ಸೊ ಎಲ್ಲ ಹೋದ್ರೆ ಬೇರೆ ಬೇರೆ ದೇಶಗಳಿಗೆ ಹೋಗ್ತೀವಿ. ಕಂಪೇರ್ ಮಾಡಿದರೆ ನನಗೆ ಅನಿಸಿದ್ದು, ಈ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗೆ ಹೋಗಿದೆ. ಅಲ್ಲಿ ಒಂದು 4-5 ಫ್ಲೋರ್ ಇದೆ. ಏನಂದರೆ ಬರೀ ಫೋಟೋಗಳು, ಅದನ್ನು ಹೆಂಗೆ ಜೋಡಿಸಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಫ್ರಾನ್ಸ್ ಅವ್ರು ಕೊಟ್ಟರು, ಈ ಥರ ಎಲ್ಲ 3 ಫ್ಲೋರ್ ನೋಡಿ ಅದರ ಒಳಗೆ ಎಲ್ಲ ಹೋಗಿ ಬಂದ ನಂತರ ಒಂದು ನನಗೆ ಅನಿಸಿದ್ದು, ಅದನ್ನು ಜೋಡಣೆ ಮಾಡಿದ್ದು ಯಾವುದೋ ತಗಡನ್ನು ಚೂರನ್ನು ಇಟ್ಕೊಂಡು ಜೋಡಣೆ ಮಾಡಿ, ಆಮೇಲೆ ಒಂದು ಲೈಟು ಕೆಳಗೆ ಬಿದ್ದಿತ್ತು, ಅದನ್ನು ಆಮೇಲೆ ಹೊಸ ಲೈಟ್ ಹಾಕಿದ್ದಾರೆ. ಆ ಬಿದ್ದ ಲೈಟ್ ಸಿಕ್ಕಿದ್ದನ್ನು ಅದಕ್ಕೆ ಇನ್ನೊಂದು ಕೇಸ್ ಹಾಕಿ ಅದನ್ನು ನಾವು ನೋಡ್ತಾ ಇದ್ದೀವಿ. ಇದು ನೋಡುವಾಗ ನನಗೆ ಒಂದು ತಲೆಗೆ ಹೋಗಿದ್ದು, ಇದು ದೊಡ್ಡ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂಸ್ ಅಂತ ಹೇಳಿದರು. ನನಗೆ ಒಂದು ಅನಿಸಿದ್ದು, ಈಗ ನಮ್ಮ ಇಲ್ಲೇ ಪಕ್ಕದಲ್ಲಿರೋ ನಮ್ಮ ಬಾಹುಬಲಿ ಸ್ಟ್ಯಾಚ್ಯೂ, ಹೌದು, ಗೊಮ್ಮಟೇಶ್ವರ, ಇದನ್ನು ಹೇಗೆ ನಿಲ್ಲಿಸಿದ್ದಾರೆ ಅಂತ ಯೋಚನೆ ಮಾಡೋಕ್ಕೆ ನಮಗೆ ಆ್ಯಕ್ಚುಲಿ ಹೆಂಗೆ ನಿಲ್ಲಿಸಿರ್ಬೋದು ಅಂತ ಇರುತ್ತೆ. ಒಂದು ಅಲ್ಲೇ ಕೆತ್ತಿದಾರ, ಅಥವಾ ಅದನ್ನು ಅಲ್ಲಿ ತಗೊಂಡೋಗಿದ್ದಾರಾ, ಬೆಟ್ಟಕ್ಕೆ ಎತ್ಕೊಂಡು ಹೋಗೋದು ಹೇಗೆ? ಇದನ್ನು ಬಿಟ್ಟು ನಾವು ಯಾವುದೋ ದೂರ ದೇಶದಲ್ಲಿ ಅದಕ್ಕೆ ಪುನಃ ಎಷ್ಟೋ ವಂಡರ್ ಆಫ್ ದ ವರ್ಲ್ಡ್ ಅಂತಾರೆ. ಭಾರತದಲ್ಲಿ ನಾನು ಹೇಳೋದು, ಈ ಕರ್ನಾಟಕದಲ್ಲಿ ಪಕ್ಕದಲ್ಲಿ ಹಾಸನ ತಗೊಂಡ್ರೆ, ಬೇಲೂರಾಗಲಿ, ಇದು ಎಲ್ಲೂ ಜಗತ್ತಲ್ಲಿ ಎಲ್ಲೂ ನೋಡೋಕ್ಕೆ ಸಿಗಲ್ಲ. ಅಷ್ಟು ಅದನ್ನು ನಮಗೆ ಮಾರ್ಕೆಟ್ ಮಾಡೋಕ್ಕೆ ಬರಲ್ಲ. ಸೊ ಟೂರಿಸಮ್ ನನ್ನ ಲೆಕ್ಕದಲ್ಲಿ ಡೆವಲಪ್ ಆಗಬೇಕು. ಈಗ ವಿಸ್ಟಾಡೋಮ್ ಇದನ್ನು ಏನಾಗುತ್ತೆ, ಇದು ವರ್ಕೌಟ್ ಆಗಿದ್ರೆ ಒಂದು 4-5 ತಿಂಗಳಲ್ಲಿ ಇದನ್ನು ಪುಲ್ ಬ್ಯಾಕ್ ಮಾಡ್ತಾರೆ. ಸೊ ಇದು ವರ್ಕ್ ಆಗಬೇಕು. ನಮ್ಮಲ್ಲಿ ಟೂರಿಸಮ್ ಡೆವಲಪ್ ಆಗಲೇಬೇಕು. ಅಫ್ಕೋರ್ಸ್ ಇನ್ನೊಂದು ನೆಗೆಟಿವ್ ಇರುತ್ತೆ ನಮ್ಮಲ್ಲಿ, ಅಂದರೆ ಟೂರಿಸಮಲ್ಲಿ ಜನರ ಮನಸ್ಥಿತಿ. ಟೂರಿಸ್ಟ್ ಬಂದರೆ ಅವನನ್ನು ಹೆಂಗೆ ಬೋಳಿಸೋದು ಅಂತ ನೋಡ್ತೀವಿ ನಾವು. ಇದು ಪ್ರಾಕ್ಟಿಕಲ್. ಇನ್ನೊಂದು ಕ್ಲೆನ್ಲಿನೆಸ್. ಈಗ ಬೇಲೂರಿಗೆ ಹೋದರೆ ಅಲ್ಲಿ ಪಕ್ಕದಲ್ಲಿ ಎಲ್ಲ ವಾಸನೆ ಬರ್ತಾ ಇರುತ್ತೆ. ಸೊ ಇದು ಆ್ಯಟಿಟ್ಯೂಡ್, ನಮ್ಮ ಆ್ಯಟಿಟ್ಯೂಡ್ ಚೇಂಜ್ ಆಗಬೇಕು ಟೂರಿಸಮ್ ಡೆವಲಪ್ ಆಗಾದರೆ. ಸೊ ನನಗೆ ಇದು ಬಂದಾಗ ಅದೇ ಅನಿಸಿದ್ದು, ನಾನು ವಿಸ್ಟಾಡೋಮೋಕ್ಕೆ ನಾನು ಒಬ್ಬನೇ ಡೆಫಿನೆಟ್ ಬರೋಕ್ಕಾಗ್ತಿರ್ಲಿಲ್ಲ. ಇವ್ರಿಗೆ ಕರೆದಿದ್ದಕ್ಕೆ ಎಲ್ಲ ಇಡೀ ಬೋಗಿ ನಮ್ಮದೇ, ಇಲ್ಲ ಒಂಥರ ಒಂದು ಭಯ ಆಗತ್ತೆ, ಒಬ್ಬನೇ ಹೋಗಿ ಅಭ್ಯಾಸ ಇಲ್ಲಲ್ಲ. ಸೊ ಇದು ನಮ್ಮ ಆ್ಯಕ್ಚುಲಿ ಫ್ಯಾಮಿಲಿ ಜೊತೆ ಹೋದಂಗಾಯಿತು. ಸೊ ಥ್ಯಾಂಕ್ ಯು ಅನ್ನು, ಥ್ಯಾಂಕ್ ಯು. ಈ ಸಮಾರಂಭ ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ. ಆಮೇಲೆ ನಮ್ಮ ಮದನ್ ಗೌಡ್ರಿಗೆ ಇಷ್ಟು ಕಷ್ಟಪಟ್ಟು ಇದನ್ನು ಆರ್ಗನೈಸ್ ಮಾಡೋಕ್ಕೆ ಟ್ರೈ ಮಾಡಿದ್ದು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆನ್ ಬಿಹಾಫ್ ಆಲ್ ದ ಮ್ಯಾಂಗ್ಳೂರ್ ಜರ್ನಲಿಸ್ಟ್. ಥ್ಯಾಂಕ್ ಯು ಸೋ ಮಚ್. ಶಿವಾನಂದ ತಗಡೂರು ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರು.
ಒಂದು ಸಂಸ್ಥೆಗೆ ಕ್ಯಾಪ್ಟನ್ ಸರಿಯಾಗಿದ್ದರೆ ಆ ಸಂಸ್ಥೆ ಯಶಸ್ವಿಯಾಗಿ ಮುನ್ನಡೆಯುತ್ತದೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ಗೌರವಾನ್ವಿತ ಶಿವಾನಂದ ತಗಡೂರವರು. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಕಾಲಿಗೆ ಚಕ್ರ ಕಟ್ಟಿ ತಿರುಗಾಡುವಂಥ ಒಬ್ಬ ಮನುಷ್ಯ. ಇವತ್ತು ಹಾಸನದಲ್ಲಿ, ನಾಳೆ ಮಂಗಳೂರಿನಲ್ಲಿ, ನಾಡಿದ್ದು ಹುಬ್ಬಳ್ಳಿಯಲ್ಲಿ, ಹೀಗೆ ಪ್ರತಿದಿನ ಒಂದೊಂದು ಊರಿನಲ್ಲಿ ಹೋಗಿ ಪ್ರತಿಯೊಂದು ಸಂಘವನ್ನು ಸಕ್ರಿಯಗೊಳಿಸಿ ಯಶಸ್ವಿ ಕಾರ್ಯಕ್ರಮಗಳನ್ನು ಮಾಡಿ ಅದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವಲ್ಲಿ ಶಿವಾನಂದ ತಗಡೂರವರು ಎತ್ತಿದ ಕೈ. ಅವರಿಗೆ ವಿಶೇಷ ರೀತಿಯ ಅಭಿನಂದನೆಯನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ನೀವೆಲ್ಲ ಕರತಾಡದ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ತೇನೆ. ನಾಡಿನ ಪತ್ರಕರ್ತರಲ್ಲಿ ಒಂದು ಕೂಗಿತ್ತು, ನಾವು ಕೂಡ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಸೇರಬೇಕು ಅಂತ. ಶಿವಾನಂದ ತಗಡೂರವರು ಅದನ್ನು ನೆರವೇರಿಸುವಲ್ಲಿ ಯಶಸ್ವಿಯಾದರು. ಕಾಸರಗೋಡಿನಲ್ಲಿ ಹೋಗಿ ಅಲ್ಲಿ ಕೂಡ ಒಂದು ಪತ್ರಕರ್ತರ ಸಂಘವನ್ನು ಮಾಡಿ ಗಡಿನಾಡಿನ ಪತ್ರಕರ್ತರ ಜೊತೆಗೆ ನಾವಿದ್ದೇವೆ ಅನ್ನುವುದನ್ನು ತೋರಿಸಿಕೊಟ್ಟರು. ಅಷ್ಟೇ ಅಲ್ಲದ ಅನೇಕ ಕಾರ್ಯಕ್ರಮಗಳನ್ನು, ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದರು. ಅಷ್ಟು ಮಾತ್ರ ಅಲ್ಲ, ಪತ್ರಕರ್ತರಿಗೆ ಏನಾದರೂ ಸಂಭವಿಸಿದಾಗ, ಸಾವು ನೋವುಗಳು ಸಂಭವಿಸಿದಾಗ ಮಾನ್ಯ ಮುಖ್ಯಮಂತ್ರಿಯವರ ಬಳಿ ಹೋಗಿ ಅವರಿಗೆ ಏನೇನು ಆಗಬೇಕು, ಅವರ ಕುಟುಂಬಕ್ಕೆ ಏನು ಪರಿಹಾರ ಆಗಬೇಕು ಅದನ್ನೆಲ್ಲ ಒದಗಿಸಿಕೊಡುವಲ್ಲಿ ಅವರು ಶ್ರಮಪಟ್ಟಿದ್ದಾರೆ. ಅವರನ್ನು ಯಾವತ್ತೂ ಕೂಡ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರು ಮರೀಲಿಕ್ಕಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಅವರಿಗೆ ನಾವು ಭರವಸೆಯನ್ನು ನೀಡ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಪತ್ರಕರ್ತರ ಸಂಘಗಳಿಗೆ ಅಲ್ಲಲ್ಲಿ ಕಟ್ಟಡಗಳಾಗಬೇಕು, ಬೇರೆ ಬೇರೆ ಕಾರ್ಯಕ್ರಮಗಳಾಗಬೇಕು ಅನ್ನಾಗ ಅವರು ಅದಕ್ಕೆ ಒಂದು ಹೆಜ್ಜೆ ಮುಂದೆ ಇಡ್ತಾರೆ. ಹೀಗೆ ಅವರನ್ನು ಹೇಳಿದರೆ ನಮ್ಮ ಹಾಸನದ SP ಅವರು ನಮಗೆ ಜೊತೆ ಸೇರಿದ್ದಾರೆ. R ಶ್ರೀನಿವಾಸ ಗೌಡ ಅವರು, ಅವರಿಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನಾನು ಬಯಸ್ತೇನೆ. ವಿಶೇಷ ಅಂದರೆ ಮಂಗಳೂರು ಮತ್ತು ಹಾಸನಕ್ಕೆ ಸಂಬಂಧ ಇದೆ. ಶ್ರೀನಿವಾಸ ಗೌಡರು ಈ ಹಿಂದೆ ಮಂಗಳೂರಿನಲ್ಲಿ ಕೂಡ ಸೇವೆ ಸಲ್ಲಿಸಿದರು. ಈಗ SP ಆಗಿ ಹಾಸನದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಕಾರ್ಯನಿರ್ವಹಿಸಿದ ಸಂದರ್ಭದಲ್ಲಿ ಬ್ರ್ಯಾಂಡ್ ಮಂಗಳೂರು ಅಂತ ಕಾರ್ಯಕ್ರಮವನ್ನು ನಾವು ಪತ್ರಕರ್ತರ ಸಂಘದ ಆಯೋಜನೆ ಮಾಡಿದಾಗ ಆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ರು. ಅದನ್ನು ನಾನು ಇಲ್ಲಿ ಉಲ್ಲೇಖಿಸಬೇಕಾಗಿದೆ. ಮತ್ತು ಅತ್ಯಂತ ಪಾರದರ್ಶಕವಾಗಿ ಕೆಲಸ ಮಾಡತಕ್ಕಂಥ, ಅತ್ಯಂತ ದಕ್ಷ ಮತ್ತು ನಿಷ್ಠೂರವಾಗಿ ಕೆಲಸ ಮಾಡತಕ್ಕಂಥ ಒಬ್ಬ ಅಪರೂಪದ ಅಧಿಕಾರಿ ನಮ್ಮ ಜೊತೆಗಿದ್ದಾರೆ. ಬಹಳ ಖುಷಿ. ಇಂತಹ ಒಂದು ಪತ್ರಕರ್ತರ ನಮ್ಮ ಎಲ್ಲರ ಜೊತೆಗೆ ಅವರಿರುವಂಥದ್ದು ನಮಗೆ ಬಹಳ ಖುಷಿ ಕೊಟ್ಟಿದೆ. ಶಿವಾನಂದ ತಗಡೂರವರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ನಮ್ಮ ಅಧ್ಯಕ್ಷರು ಎಲ್ಲ ನೋವುಗಳಿಗೆ, ಎಲ್ಲ ಸಂತೋಷಗಳಲ್ಲಿ, ಎಲ್ಲ ನೋವುಗಳಲ್ಲಿ ಪಾಲ್ಗೊಳ್ಳತಕ್ಕಂಥ ಒಬ್ಬ ಅತ್ಯಂತ ಸರಳ ಸಜ್ಜನಿಕೆಯ ಅಧ್ಯಕ್ಷರು. ಈ ನಮ್ಮ ಸಮ್ಮೇಳನ ನಡೆದಾಗ ಎಷ್ಟೋ ಸಲ ಮಂಗಳೂರಿಗೆ ಬಂದು ಅಲ್ಲೇ ವಾಸ್ತವ್ಯ ಇದ್ದು ಸಮ್ಮೇಳನವನ್ನು ಈ ರೀತಿ ಮಾಡಬೇಕು, ನಿಮಗೆ ಮಾಡಲಿಕ್ಕೆ ಆಗುತ್ತೆ ಅನ್ನೋದನ್ನು ತೋರಿಸಿಕೊಟ್ಟವರು. ವಿಶೇಷ ಅಂದರೆ ನಮ್ಮ ಇಡೀ ಸಂಘದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಈ ರಾಜ್ಯ ಸಮ್ಮೇಳನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ. ಅದು ಶಿವಾನಂದ ತಗಡೂರವರ ಒಂದು ನೇತೃತ್ವದ ಗುಣ ಅಂತ ನಾನು ಅಂದುಕೊಂಡಿದ್ದೇನೆ. ಈಗ ಅವರ ಮಾತಿಗೆ ನಾವು ಕಿವಿಯಾಗೋಣ. ಪೋಡಿಯಂಗೆ ನಾನು ಗೌರವಾನ್ವಿತ ಶಿವಾನಂದ ತಗಡೂರವರನ್ನು ಆಹ್ವಾನಿಸ್ತಾ ಇದ್ದೇನೆ. ಈ ಸರಳ ಸುಂದರ ಕಾರ್ಯಕ್ರಮದಲ್ಲಿ ಕರಾವಳಿ ಭಾಗದಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂಥ ಎಲ್ಲ ಪತ್ರಕರ್ತ ಮಿತ್ರರಿಗೆ ಹೃದಯಪೂರ್ವಕವಾಗಿ ಹಾಸನ ಜಿಲ್ಲೆಯ ಪರವಾಗಿ, ರಾಜ್ಯ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಏಕೆಂದರೆ ಒಂದು ಸಮ್ಮೇಳನ ನಡೆಸುವಂಥದ್ದು ಭಾಳ ಕಷ್ಟದ ಕೆಲಸ. ಅದು ಎಷ್ಟು ಕಷ್ಟದ ಕೆಲಸ ಅಂದರೆ, ಒಂದು ಮನೆಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮವನ್ನು ಮಾಡಿದಾಗ ಎಷ್ಟೆಲ್ಲ ಕೊರತೆಗಳಾಗಿರ್ತವೆ, ಯಾರಿಂದ ಟೀಕೆ ಟಿಪ್ಪಣಿಗಳನ್ನು ಕೇಳಬೇಕಾಗತ್ತೆ ಅಂತೇಳಿ ಎಲ್ಲ ಗೊತ್ತಿರುತ್ತೆ. ಆದರೆ ಅದನ್ನು ವ್ಯಾಪ್ತಿಯನ್ನು ಇನ್ನೊಂದಷ್ಟು ವಿಸ್ತಾರ ಮಾಡಿದರೆ ಒಂದು ಕಾರ್ಯಕ್ರಮವನ್ನು ಮಾಡೋದೇ ಸೈ ಅನ್ನಿಸ್ಕೊಳ್ಳೋದು ಭಾಳ ಕಷ್ಟ. ಅಂಥದ್ರಲ್ಲಿ ಇಡೀ ರಾಜ್ಯದ ಪತ್ರಕರ್ತರನ್ನು ಕರಾವಳಿಗೆ ಆಹ್ವಾನ ಮಾಡಿ ಅಲ್ಲಿ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಅಷ್ಟೇ ಅಲ್ಲ, ಗುಣಮಟ್ಟವಾಗಿ, ಅರ್ಥಪೂರ್ಣವಾಗಿ, ಒಂದು ಗ್ರಾಮೀಣ ಅಥವಾ ಜನಪದ ಸೊಗಡಿನ ಒಂದು ಸಮ್ಮೇಳನವಾಗಿ, ಹಾಗೆ ಪತ್ರಕರ್ತರು ಮತ್ತು ಪತ್ರಿಕಾ ಮಾಧ್ಯಮ ಕ್ಷೇತ್ರದ ಎಲ್ಲ ವಿಚಾರಗಳಿಗೆ, ಅನೇಕ ಸಮಸ್ಯೆಗಳಿಗೆ ಎಲ್ಲ ಪತ್ರಕರ್ತರು ಮುಖಾಮುಖಿ ಆಗುವಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟು, ಅದು ನುಡಿಸಿರಿ ಆಳ್ವ ಅವರ ಒಂದು ಆಕರ್ಷಕ ವೇದಿಕೆಯಲ್ಲಿ ಆ ಸಮ್ಮೇಳನವನ್ನು
ಸಂಘಟನೆ ಮಾಡಿಕೊಟ್ಟಂಥ ಶ್ರೀನಿವಾಸ್ ಇಂಡಾಜೆ ನೇತೃತ್ವದ ಎಲ್ಲ ಪದಾಧಿಕಾರಿಗಳಿಗೆ ನಿಮ್ಮೆಲ್ಲರ ಹೃದಯಪೂರ್ವಕ ಚಪ್ಪಾಳೆ ಮೂಲಕ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕರಾವಳಿಯಲ್ಲಿ ಈ ಥರದೊಂದು ಸಮ್ಮೇಳನ ಕಾರ್ಯಕ್ರಮ ಆಗುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಏಕೆಂದರೆ ಈ ಕಾರ್ಯಕ್ರಮ ಆಯೋಜನೆ ಮಾಡುವ ಸಂದರ್ಭದಲ್ಲಿ ಇಂಡಾಜಿ ಅವರಿಗೆ ಹೇಳಿದರೆ, ಸಾರ್ ಅಯ್ಯೋ ನಮ್ಮಲ್ಲಿ ಕಾರ್ಯಕ್ರಮನ ಬೇಡ ಭಾರಿ ಗಾಬರಿ ಬಿದ್ದುಬಿಟ್ಟಿದ್ರು ಅವರು. ಹಾಗೆ ಇಬ್ರಾಹಿಮು ಅಷ್ಟೇ, ಮತ್ತು ನಮ್ಮ ರಾಜ್ಯ ಸಮಿತಿಯ ಭಾಳ ಅನೇಕ ಸ್ನೇಹಿತರುಗಳು ಎಲ್ಲರೂ, ನಮ್ಮ ಭಾಸ್ಕರ ಪಾಪ ಅರ್ಧ ರಾತ್ರಿಯಲ್ಲೆಲ್ಲ ನಮಗೆ ಕರ್ಕೊಂಡೋಗಿ ರೂಮ್ ಸೇರಿಸಿದಂಥವ್ರು ಎಲ್ಲರೂ ಇಂಡಿವಿಜುವಲ್ಲಾಗಿ ಹೇಳ್ತಾ ಹೋದ್ರೆ ತುಂಬ ಜನರ ಇಲ್ಲಿ ಪಾತ್ರ ಇದೆ. ರಾತ್ರಿ ವಸತಿ ವ್ಯವಸ್ಥೆಯಿಂದ ಹಿಡಿದು, ಅಡುಗೆ ವ್ಯವಸ್ಥೆಯಿಂದ ಹಿಡಿದು, ವೇದಿಕೆಯ ವ್ಯವಸ್ಥೆಯಿಂದ ಹಿಡಿದು, ಮ್ಯಾಗ್ಝಿನ್ ಕೂಡ ಭಾಳ ಅಚ್ಚುಕಟ್ಟಾಗಿ ಆಕರ್ಷಣೀಯವಾಗಿ ಮಾಡುವಂಥ ಪಾತ್ರದಿಂದ ಹಿಡಿದು ಎಲ್ಲರ ಪಾತ್ರಗಳಿದೆ. ಅಲ್ಲಿಯ ಎಲ್ಲ ಬ್ಯೂರೋ ಚೀಫ್ಗಳು, ನಾವು ಮಂಗಳೂರಿಗೆ ಹೋದ ಸಂದರ್ಭದಲ್ಲಿ ಎಲ್ಲ ಪತ್ರಿಕಾಲಯಗಳ ಬ್ಯೂರೋ ಚೀಫ್ಗಳಿಗೆ ಮೊದಲು ಅವರ ಕಚೇರಿಗಳಿಗೆ ಹೋಗಿ ಎಲ್ಲ ಪತ್ರಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ವಿ. ಅದರ ಕಾರಣದಿಂದಲೇ ಎಲ್ಲರೂ ದೂರ ಹೋಗಿದ್ದಂಥ ಎಲ್ಲ ಅನೇಕ ಪತ್ರಕರ್ತರುಗಳಲ್ಲಿ ಮತ್ತೆ ಸಂಘಟನೆ ಒಳಗಡೆ ತಮ್ಮ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವ ಮೂಲಕ ಆ ಸಮ್ಮೇಳನ ಒಂದು ಐತಿಹಾಸಿಕವಾಗಿ ಯಾವಾಗಲೂ ಕೂಡ ಒಂದು ಲ್ಯಾಂಡ್ ಮಾರ್ಕ್ ಆಗಿ ಉಳಿಯುವಂಥ ಸಮ್ಮೇಳನ ಆಗಲಿಕ್ಕೆ ನಿಮ್ಮೆಲ್ಲರ ಪರಿಶ್ರಮ ಕಾರಣ. ಯಾಕೆಂದರೆ ಇಡೀ ರಾಜ್ಯದ ನಾವೆಲ್ಲರೂ ಎಷ್ಟೆಲ್ಲ ಕಷ್ಟಪಟ್ಟು ಏನೇ ಮಾಡಿದರೂ ಕೂಡ ಭಾಗವಹಿಸೋದು ಕೂಡ ಭಾಳ ಮುಖ್ಯ. ನೋಡಿ, ಎಂಥ ನಮಗೆ ಸುಖದಲ್ಲಿ ಸಮ್ಮೇಳನ ಆಯಿತು ಅಂತೇಳಿ ನಾನು ಅಂದ್ಕೊತೀನಿ. ಯಾಕೆಂದರೆ ಕೋವಿಡ್ ಇಡೀ ದೇಶದಲ್ಲಿ ಕೋವಿಡ್ ಅಲರ್ಟ್ ಆಗ್ತಾ ಇತ್ತು. ಆದರೆ ನಮ್ಮ ಸಮ್ಮೇಳನವನ್ನು ಕೂಡ ಮುಂದೂಡಬೇಕು ಅಂತೇಳಿ ಭಾಳ ಒತ್ತಾಯಗಳು ಬಂದರೂ ಕೂಡ ಆ ಸಮ್ಮೇಳನವನ್ನು ಮುಂದೂಡಲಿಲ್ಲ. ಕಾರಣ ಅದರ ನಂತರ ಸಮ್ಮೇಳನ ಮುಗಿಯುವ ಮಾರನೇ ಇದ್ರ ಸಮಾರೋಪದ ದಿನ ಕೋವಿಡ್ ಅಲರ್ಟ್ ಬರಲಿಕ್ಕೆ ಶುರುವಾಯಿತು. ಅವತ್ತೇ ಯಾರೋ ನಿಮ್ಮ ಮಂಗಳೂರಿನಲ್ಲೇ ಒಬ್ಬರು ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ರು ಅಂತ ಸುದ್ದಿ ಬೇರೆ ಬಂದ್ಬಿಡ್ತು. ಹಾಗಾಗಿ ಇಂಥ ಸಂದರ್ಭದಲ್ಲೂ ಕೂಡ ಭಾಳ ಚೆಂದಾಗಿ ಸಮ್ಮೇಳನವನ್ನು ಅಲ್ಲಿ ಸಂಘಟನೆ ಮಾಡಲಿಕ್ಕೆ ವಿಶೇಷವಾಗಿ ನಮ್ಮ ಮಂಗಳೂರು ಎಲ್ಲ ಸ್ನೇಹಿತರುಗಳು, ಅದರಲ್ಲಂತೂ ಬೋಟ್ನಲ್ಲಿ ಹೋಗಿ ಬಂದಂಥ ಒಂದು ಗೋಷ್ಠಿ ಇದೆಯಲ್ಲ, ಭಾಳ ಅದ್ಭುತವಾದ ನೆನಪು. ಅದನ್ನು ಈಗಲೂ ಕೂಡ ಎಲ್ಲರೂ ನೆನಪು ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಈ ಸಮ್ಮೇಳನವನ್ನು ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಅದಕ್ಕೆ ಮಾರ್ಗದರ್ಶನ ಮಾಡಿದಂಥವ್ರು ಮದನ್ ಗೌಡರು, ಹಾಗೆ ಅನೇಕ ಸ್ನೇಹಿತರುಗಳು ಎಲ್ಲರೂ ಚೆಂದಾಗಿ ಮಾಡೋಣ ಸಮ್ಮೇಳನ ಆಗುತ್ತೆ ಅಂತೇಳಿ ಎಲ್ಲ ಪರಿಶ್ರಮವನ್ನು ಹಾಕಿ ಹಗಲು ರಾತ್ರಿ ನೀವೆಲ್ಲರೂ ಕೆಲಸವನ್ನು ಮಾಡಿದ್ದೀರಿ. ಹಾಗಾಗಿ ಒಂದು ವರ್ಷದ ನಂತರ ನಿಮಗೆ ಒಂದು ಊಟ ಕೊಡುವಂಥ ವ್ಯವಸ್ಥೆ ಆಗಿದೆ. ಆ್ಯಕ್ಚುಲಿ ಮೈಸೂರಿನಲ್ಲಿ ಸಮ್ಮೇಳನ ಆದಂಥ ಸಂದರ್ಭದಲ್ಲಿ ಕೂಡಲೇ 1-2 ತಿಂಗಳಲ್ಲಿ ಅವರಿಗೆ ಒಂದು ಗೆಟ್ ಟುಗೆದರ್ ಪಾರ್ಟಿಯನ್ನು ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ವಿ. ಆದರೆ ನಿಮ್ಮ ಇದು ಕಲಬುರಗಿಯ ಸಮ್ಮೇಳನ ಕೂಡ ಫಿಕ್ಸ್ ಆದ ನಂತರ ಅದು ಮುಂದೆ ಹೋಯಿತು. ಆದರೆ ನಾವು ಮುಖಾಮುಖಿ ಆಗಲಿಕ್ಕೆ ಇಷ್ಟು ದಿನಗಳು ಬೇಕಾಯಿತು. ಈ ಸಮ್ಮೇಳನವನ್ನು ಅಚ್ಚುಕಟ್ಟಾಗಿ ನೆನಪಿನಲ್ಲಿ ಉಳಿಯುವಂಥ, ಎಲ್ಲರ ನೆನಪಿನಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವಂಥ ಸಮ್ಮೇಳನವಾಗಿ ಮಾಡಿದಂಥದ್ದು ಹೆಗ್ಗಳಿಕೆ ಮತ್ತು ಕೀರ್ತಿ ನಿಮ್ಮದು. ಏಕೆಂದರೆ ನಾನು ಅಲ್ಲಿ ಪತ್ರಿಕಾ ದಿನಾಚರಣೆ ಸಂದರ್ಭಕ್ಕೆ ಹೋದಂಥ ಸಂದರ್ಭದಲ್ಲಿ ರಾಜ್ಯಪಾಲರನ್ನ ಕರೆದು ಆ ಕಾರ್ಯಕ್ರಮವನ್ನು ಮಾಡಿದಾಗ ಅದರ ಅಚ್ಚುಕಟ್ಟತನವನ್ನು ನೋಡಿ ಆ ಭರವಸೆ ಮೇಲೆ, ಆ ನಿರೀಕ್ಷೆಯ ಮೇಲೆ, ಆ ನಂಬಿಕೆಯ ಮೇಲೆ ನಿಮಗೆ ಅವಕಾಶವನ್ನು ರಾಜ್ಯ ಸಂಘದಿಂದ ಮಾಡಿಕೊಡ್ಲಾಯಿತು. ಆ ನಿರೀಕ್ಷೆ ಒಂದು ಎಳ್ಳಷ್ಟು ಕೂಡ ಲೋಪ ಆಗದ ರೀತಿಯಲ್ಲಿ ನೀವು ನಡ್ಕೊಂಡಿದ್ದೀರಿ. ಹಂಗಾಗಿ ನಿಮಗೆ ಅನಂತ ಕೋಟಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಣೆ ಮಾಡ್ತೇನೆ. ಹಾಗೆ ಈ ವೇದಿಕೆಯಲ್ಲಿ ಅನೇಕ ಜನರು, ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಗಿರೀಶ್ ಅವರು, ಹಾಗೆ CEO ಪರಮೇಶ್ ಅವರು, SP ಅವರು ಎಲ್ಲರೂ ಇದ್ದಾರೆ ವೇದಿಕೆಯಲ್ಲಿ. ಅನೇಕ ಜನರು ಇಲ್ಲಿ ಇದ್ದಾರೆ. ಗುರುಕಿರಣ್ ಅವರು ಅವತ್ತು ಮಾತಾಡಲಿಕ್ಕೆ ಅವಕಾಶ ಆಗಿರಲಿಲ್ಲ. ಇವತ್ತು ಅವರ ಮಾತನ್ನು ನಾನು ಕೇಳುವಂಥ ಸೌಭಾಗ್ಯ ಸಿಕ್ತು. ರಾಜ್ಯ ಸಮ್ಮೇಳನದ ಸ್ವಲ್ಪ ಟೈಟ್ ಶೆಡ್ಯೂಲ್ ಆಯಿತು. ಅವತ್ತು ಮಾತಾಡಲಿಕ್ಕೆ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಬರೀ ವಿಶ್ ಮಾಡೋಕ್ಕಷ್ಟೇ ಅವಕಾಶ ಸಿಕ್ಕಿತ್ತು. ಇವತ್ತು ಆ ಅವಕಾಶ ಸಿಕ್ಕಾಗ ಆಯಿತು. ಹಾಗೆ ಈ ವೇದಿಕೆಯಲ್ಲಿರುವಂಥ ಕೆಂಚೇಗೌಡರು ಮತ್ತು ಇಂಡಾಜಿ ಅವರು, ಹಾಗೆ ರವಿ ನಾಕ್ಲಗೂಡು ಮತ್ತು ಪ್ರಸನ್ನ ಕುಮಾರ್ ಮತ್ತು ಎಲ್ಲ ಭಾಳ ಎಲ್ರಿಗೂ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ, ಇಲ್ಲಿ ಮಂಗಳೂರಿನಿಂದ ಇಲ್ಲಿವರೆಗೂ ವಿಶೇಷವಾಗಿ ಹೊಸದಾಗಿ ಬಿಟ್ಟಿರುವಂಥ ಟ್ರೈನಲ್ಲಿ ನಿಮ್ಮ ನೆನಪುಗಳನ್ನು ಮತ್ತೆ ನಿಮ್ಮ ಹೃದಯದಲ್ಲಿ ಕಾಪಿಟ್ಟುಕೊಳ್ಳುವಂಥ ಒಂದು ಅವಕಾಶ ನಿಮ್ಮೆಲ್ಲರಿಗೂ ಸಿಕ್ಕಿದೆ. ಯಾಕೆಂದರೆ ನಾವು ಕೂಡ ಟ್ರೈನಲ್ಲಿ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾನೆ ಇದ್ದೀವಿ, ಆಗಿಲ್ಲ. ಆದರೆ ಸಮ್ಮೇಳನದ ನೆನಪಿನ ಜೊತೆಗೆ ಆ ಟ್ರೈನಿನ ಅನುಭವಗಳನ್ನು, ಪಶ್ಚಿಮ ಘಟ್ಟದ ಅನುಭವಗಳನ್ನು ನೀವು ನೆನಪಲ್ಲಿ ಇಟ್ಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ರಾಜ್ಯ ಸಂಘ ಸದಾ ನಿಮ್ಮ ಜೊತೆ ಇರುತ್ತೆ. ಕರಾವಳಿಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಯಾರು ಮೂಗು ಮುರಿದು ಮಾತಾಡ್ತಾ ಇದ್ರು, ಅವೆಲ್ಲ ಆರೋಪಗಳನ್ನು, ಟೀಕೆ ಟಿಪ್ಪಣಿಗಳನ್ನು ಸುಳ್ಳು ಮಾಡಿದಂಥ ಐತಿಹಾಸಿಕವಾದ ಸಮ್ಮೇಳನ ನಿಮ್ಮದು. ಆ ಕಾರಣಕ್ಕಾಗಿ ಸಮ್ಮೇಳನಕ್ಕೆ ದುಡಿದಂಥ ಮತ್ತೆ ಎಲ್ಲ ಪತ್ರಕರ್ತರಿಗೆ ಹೃದಯಪೂರ್ವಕ
ಹೃದಯಪೂರ್ವಕವಾಗಿ ಇನ್ನೊಮ್ಮೆ ನಾನು ನಮಸ್ಕಾರಗಳನ್ನು ತಿಳಿಸಿ ನಾನು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಶಿವಾನಂದ್ ಅವರಿಗೆ ಧನ್ಯವಾದಗಳು. ಈ ಒಂದು ಇಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕೆ ಕಾರಣಕರ್ತರು ಶಿವಾನಂದ ತಗಡೂರವರು. ರಾಜ್ಯ ಸಮ್ಮೇಳನ ಹೇಗೆ ಯಶಸ್ವಿ ಆಯಿತು ಅದರ ಪ್ರೀತಿಯ ಧನ್ಯವಾದ ನಿಮಗೆ ಸಮರ್ಪಣೆ ಆಗಬೇಕು ಅಂತ ಹೇಳುವ ಆಶಯ. ಹಾಗಾಗಿ ಇಲ್ಲಿ ಇವತ್ತು ಈ ಕಾರ್ಯ ಆಗಿದೆ ಅಂತ ಹೇಳ್ತಾ, ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂತಹ ಶ್ರೀನಿವಾಸ್ ಗೌಡ ಅವರು ನಮ್ಮ ಈ ಕಾರ್ಯಕ್ರಮವನ್ನು ಸಕಲೇಶ್ಪುರದಲ್ಲಿದ್ದ ಕಾರ್ಯಕ್ರಮವನ್ನು ಹಾಸನಕ್ಕೆ ಸ್ಥಳಾಂತರಗೊಂಡಾಗ ಅವ್ರನ್ನ ಕೋರ್ಕೊಂಡ್ವಿ. ಮೊನ್ನೆ ಪತ್ರಿಕಾ ದಿನಾಚರಣೆ ಆದಾಗ ನಮಗೆ ಜಿಲ್ಲಾಧಿಕಾರಿಗಳನ್ನು ಕೋರ್ಕೊಂಡ್ವಿ. ಹಾಗೆ ಇವತ್ತು ಈ ಕಾರ್ಯಕ್ರಮ ಆದಾಗ ಅವ್ರನ್ನು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಕೋರ್ಕೊಂಡಾಗ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ವ್ಯವಸ್ಥೆ ಆಗಲಿಕ್ಕೆ ಸಂಪೂರ್ಣವಾದಂತಹ ಸಹಕಾರವನ್ನು ಅವರು ನೀಡಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂತಹ ಶ್ರೀಮತಿ ನಂದಿನಿಯವರು, DVSP ಪುಟ್ಟಸ್ವಾಮಿಗೌಡ ಅವರು, ಇನ್ಸ್ಪೆಕ್ಟರ್ ಪ್ರಮೋದ್ ಅವರು, ಇವರೆಲ್ಲ ಇಲ್ಲಿ ನಿಂತ್ಕೊಂಡು ಅವ್ರದ್ದು ಮನೆ ಕಾರ್ಯಕ್ರಮ ಅನ್ನೋ ಹಾಗೆ ನಮಗೆ ಅಷ್ಟೊಂದು ಪ್ರೀತಿಯಿಂದ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ತಮ್ಮ ನುಡಿಗಳನ್ನು ನುಡಿಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮೇಲೆ ಹಾಜರಿರುವ ಜಿಲ್ಲಾಧಿಕಾರಿಗಳಾದಂಥ ಗಿರೀಶ್ ಸರ್ ಅವರೇ, CEO ರವರು, ಎಲ್ಲ ಪತ್ರಿಕೋದ್ಯಮದ ಮಿತ್ರರು ಹಾಗೂ ನೆರೆದಿರುವ ಮಂಗಳೂರು ವಿಭಾಗದ ಪತ್ರಿಕೋದ್ಯಮ ಮಿತ್ರರು ಎಲ್ಲರಿಗೂ ನಮಸ್ಕಾರ. ನಾನು ಹಾಸನಿಗೆ ಬರೋಕ್ಕಿಂತ ಮುಂಚೆ ನಾನು ಕೆಲಸ ಮಾಡಿದ್ದು ಮಂಗಳೂರಲ್ಲಿ. ಸೊ ಮಂಗಳೂರಲ್ಲಿ ಶ್ರೀನಿವಾಸ್ ಅವ್ರದ್ದೆಲ್ಲ ಪರಿಚಯ ತುಂಬ ಚೆನ್ನಾಗೇ ಇದೆ. ಮಂಗಳೂರಲ್ಲಿ 1 ವರ್ಷ ಒಳ್ಳೆಯ ಬಾಂಧವ್ಯ ಇತ್ತು ಪ್ರೆಸ್ ಅವ್ರ ಜೊತೆ. ನಂತರ ಹಾಸನಕ್ಕೆ ಬಂದೆ. ಹಾಸನಲ್ಲೂ ಇಲ್ಲೂ ನನಗೆ ಮಾಧ್ಯಮದವ್ರ ಜೊತೆ ಒಳ್ಳೆಯ ಬಾಂಧವ್ಯ ಇದೆ. ಸೊ ಈ ಬಾಂಧವ್ಯಕ್ಕೆ ಕಾರಣಕರ್ತರು ನೀವುಗಳು. ಯಾಕೆಂದರೆ ನನಗೆ ಮಂಗಳೂರಲ್ಲೂ ಸಪೋರ್ಟ್ ಮಾಡಿದ್ದೀರಾ, ಇಲ್ಲೂ ನನಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ನಿಮಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ ಈ ಒಂದು ಸಂಜೆ ನಾನು ಜಾಸ್ತಿ ಟೈಮ್ ತೊಗೊಂಡಲ್ಲೇ ನಾನೊಂದು 2 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, CEO ನಮ್ಮ ಪರಮೇಶಣ್ಣ ಅವರು, ಇವರೆಲ್ಲರ ಸಹಕಾರ ಸದಾ ಹೀಗೆ ನಮ್ಮ ಜೊತೆಗೆ ಇರಲಿ ಅಂತ ನಾನು ಕೋರ್ಕೊಳ್ತಾ, ಈಗ ಬಂದಿದ್ದೀರಿ. ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷ ಆಗಿದೆ. ಇದೇ ರೀತಿ ನಿಮ್ಮ ಸಹಕಾರ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಜೊತೆಗೆ ಯಾವಾಗಲೂ ಇರಲಿ ಅಂತೇಳಿ ಹೇಳ್ತಾ, ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರಾದಂಥ TV ಶಿವಾನಂದ ತಗಡೂರವರ ಮಾರ್ಗದರ್ಶನದಲ್ಲಿ ಕಳೆದ 5 ವರ್ಷದಿಂದ ಪತ್ರಕರ್ತರ ಸಂಘ ನಿಜವಾಗಲೂ ಕೂಡ ಗಟ್ಟಿತನವನ್ನು ಕಾಯ್ದುಕೊಳ್ಳುವ ಮೂಲಕ ಎಲ್ಲ ಪತ್ರಕರ್ತರ ಸಂಕಷ್ಟಗಳಿಗೆ ಸ್ಪಂದಿಸುವಂಥ ಕೆಲಸ ಈ ಸಂದರ್ಭದಲ್ಲಿ ಆಗಿದೆ ಅಂತೇಳಿ ಹೆಮ್ಮೆಯಿಂದ ಹೇಳ್ತಾ, ಮುಂದಿನ ದಿನಗಳಲ್ಲೂ ಕೂಡ ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ಸಂಘ ಅತ್ಯುತ್ತಮವಾಗಿ ನಡೀಬೇಕು. ಅದಕ್ಕೆ ಮದನ್ ಗೌಡ ಅವರ ಮಾರ್ಗದರ್ಶನ ಅತಿ ಮುಖ್ಯವಾಗಿರುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ನಮಗೆ ಹೆಮ್ಮೆಯ ವಿಚಾರ, ಹಾಸನ ಜಿಲ್ಲಾಡಳಿತ ಅಂದರೆ ಪತ್ರಕರ್ತರೊಂದಿಗೆ ಅತ್ಯುತ್ತಮವಾದಂಥ ಒಂದು ಸಂಬಂಧ. CEO ಪರಮೇಶ್ವರ್ ಇರ್ಬೋದು, ಜಿಲ್ಲಾಧಿಕಾರಿಗಳಾದಂಥ R ಗಿರೀಶ್ ಅವರು ಇರ್ಬೋದು, ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಶ್ರೀನಿವಾಸ್ ಗೌಡ ಅವರು ಇರ್ಬೋದು, 3 ಈ ಜಿಲ್ಲೆಗೆ ಬಂದ ದಿನದಿಂದಲೂ ಕೂಡ ಪತ್ರಕರ್ತರೊಟ್ಟಿಗೆ ಒಂದೇ ಒಂದು ಸಣ್ಣ ವ್ಯಾಜ್ಯವೂ ಇಲ್ಲದೆ ಅತ್ಯಂತ ಉತ್ತಮವಾದಂಥ ಆಡಳಿತವನ್ನು ಪತ್ರಕರ್ತರ ಸಂಘದೊಂದಿಗೆ ಜಿಲ್ಲಾಡಳಿತ ಒಂದು ನಿಜವಾದ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರುತ್ತೆ. ಇಂಥ ಒಂದು ಸಂದರ್ಭ ಬಹು ವರ್ಷಗಳ ಹಿಂದೆ ನಾವು ನೋಡಿದ್ವಿ. ಅಶ್ವತ್ಥನಾರಾಯಣ ಗೌಡರು ಜಿಲ್ಲಾಧಿಕಾರಿಗಳಿಗೆ ತೆಗೆದ ಸಂದರ್ಭ, ಪಾಂಡುರಂಗರಾಯಣ SP ಅವರಾಗಿದ್ದರು, ಅಂದಿನ CEO ಜಮಾದಾರ್ ಅವರಿದ್ದರು. ಅಂಥ ಸಂದರ್ಭದ ನಂತರ ಇಂಥ ಒಂದು ಅಪರೂಪದ ಜಿಲ್ಲಾಡಳಿತವನ್ನು ಜಿಲ್ಲಾ ಪತ್ರಕರ್ತರ ಸಂಘ ಅತ್ಯಂತ ಸಂತೋಷದಿಂದ ಪ್ರೀತಿಯಿಂದ ಕಂಡಿದೆ. ಅವರ ಪ್ರೀತಿ ಸಹಕಾರ ಪತ್ರಕರ್ತರ ಸಂಘದ ಜೊತೆಗೆ ಯಾವಾಗಲೂ ಇರಲಿ ಅಂತೇಳಿ ನಾವು ಬಯಸ್ತೇವೆ. ಅವ್ರು ಬಂದಿದ್ದಕ್ಕೆ, ಅವರು ನಮ್ಮೊಟ್ಟಿಗೆ ಇರೋದಕ್ಕೆ ನಾವು ಅವರಿಗೆ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ನಮ್ಮ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ, ಪತ್ರಕರ್ತರ ಸಂಘದ ಪದಾಧಿಕಾರಿಗಳಿಗೆ, ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷ ಆದಂಥ ಪ್ರಸನ್ನ ಕುಮಾರ್ ಅವರು ಇರ್ಬೋದು, ಸಣ್ಣ ಪತ್ರಿಕೆಗಳ ಸಂಪಾದಕರ ಸಂಘದ ಅಧ್ಯಕ್ಷ ಅಂತ ಕೆಂಚೇಗೌಡ ಇರ್ಬೋದು, ನಮ್ಮ ಕಾರ್ಯಕಾರಿ ಸಮಿತಿ ಎಲ್ಲ ಸದಸ್ಯರು ಕೂಡ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಗೌರವಾನ್ವಿತ ರವಿ ನಾಕ್ಲಗೂಡ ಅವರಿಗೆ ಕೃತಜ್ಞತೆಗಳು. ಈಗ ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತಾಗಿದೆ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸತಕ್ಕಂತಹ ಮತ್ತು ಈ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಬೇಕಾದ್ರೆ ಅದರ ಹಿಂದೆ ದುಡಿದಂತಹ, ಶ್ರಮಪಟ್ಟಂತಹ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ SR ಪ್ರಸನ್ನ ಕುಮಾರ್ ಅವರು ತಮ್ಮ ಅಧ್ಯಕ್ಷೀಯ ನುಡಿಯನ್ನು ಇಲ್ಲಿ ಮಾತಾಡಬೇಕಂತ ವಿನಂತಿಸ್ತಾ ಇದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಈ ಅಭಿನಂದನಾ ಸಮಾರಂಭನ ಹಮ್ಮಿಕೊಳ್ಳಲಿಕ್ಕೆ ಹೇಳಿದಂಥ ಸಂದರ್ಭದಲ್ಲಿ ನಾವು ಒಪ್ಪಿದ್ದೇವೆ.
ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಜಿಲ್ಲಾಧಿಕಾರಿಗಳಾದ ಗಿರೀಶ್ ಅವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಶ್ರೀನಿವಾಸ್ ಗೌಡ ಅವರೇ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ BA ಪರಮೇಶ್ವರ್ ಅವರೇ, ಹಾಗೆಯೇ ಈ ಸಮಾರಂಭದಲ್ಲಿ ಗೌರವ ಉಪಸ್ಥಿತರಿರ್ತಕ್ಕಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರವರೇ, ಹಾಗೆಯೇ ಖ್ಯಾತ ಸಂಗೀತ ನಿರ್ದೇಶಕರು ಹಾಗೂ ಗಾಯಕರಾದ ಗುರುಕಿರಣ್ ರವರೇ, ಮುಖ್ಯ ಅತಿಥಿಗಳಾದ ರಾಜ್ಯ ಪತ್ರಕರ್ತರ ಭವನ ಸಮಿತಿ ಸದಸ್ಯರಾದ HP ಮದನಗೌಡ ಅವರೇ, ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳ ಸಂಪಾದಕರ ಸಂಘದ ರಾಜ್ಯಾಧ್ಯಕ್ಷರಾದ ಕೆಂಚೇಗೌಡ ಅವರೇ, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ರವಿ ನಾಕ್ಲಗೌಡ ಅವರೇ, ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಇಂದಾಜೆ ಅವರೇ, ಪತ್ರಿಕಾ ಭವನ ಟ್ರಸ್ಟ್ ಮಂಗಳೂರಿನ ಅಧ್ಯಕ್ಷರಾದ ರಾಮಕೃಷ್ಣ ಅವರೇ, ಪ್ರೆಸ್ ಕ್ಲಬ್ನ ಮಂಗಳೂರು ಅಧ್ಯಕ್ಷರಾದ ಅನ್ನು ಅವರೇ, ಹಾಗೂ ಜಗನ್ನಾಥ್ ಶೆಟ್ಟಿ ಬಾಳ ಅವರೇ, ಹಾಗೆ ಇಲ್ಲಿ ಮಂಗಳೂರಿನಿಂದ ಆಗಮಿಸಿರುವ ಎಲ್ಲ ಪತ್ರಿಕಾ ಸ್ನೇಹಿತರೆ, ಈ ಒಂದು ರಾಜ್ಯ ಸಮ್ಮೇಳನವನ್ನು ಮಾಡಲಿಕ್ಕೆ ಎಷ್ಟು ಶ್ರಮ ಇದೆ ಅಂತ ನಾವು ಸಹ ಹಾಸನದಲ್ಲಿ 2016ರಲ್ಲಿ ನಡೆಸಿದಂಥ ಕಾರ್ಯಕ್ರಮವನ್ನು ನಾವು ಸಂಘಟಿಸೋಕ್ಕೆ ಬಹಳ ಒಂದು ಕಷ್ಟವನ್ನು ಪಟ್ಟಿದ್ವಿ. ಅಂಥ ಒಂದು ಅತ್ಯುತ್ತಮವಾದ ಸಮ್ಮೇಳನವನ್ನು ನಂತರ ಮಂಗಳೂರಿನಲ್ಲಿ ಸಂಘಟಿಸಿದರು. ನಾವು ಹಾಸನದಿಂದ ಒಂದು 15ರಿಂದ 20 ಜನ, 30ಕ್ಕೂ ಹೆಚ್ಚು ಜನ ಅಲ್ಲಿ 2 ದಿನಗಳ ಕಾಲ ತಂಗಿ ಆ ಸಮ್ಮೇಳನವನ್ನು ಸಂಪೂರ್ಣವಾಗಿ ನಾವು ಆಹ್ವಾನಿಸಿದ್ವಿ. ಅದಾದ ನಂತರ ಈ ಒಂದು ಕೋವಿಡ್ನಿಂದಾಗಿ ಈ ಅಭಿನಂದನಾ ಸಮಾರಂಭವನ್ನು ಅವರಿಗೆ ಮಾಡಬೇಕು ಅಂತ ಹೇಳಿ ರಾಜ್ಯಾಧ್ಯಕ್ಷರು ಅನೇಕ ಸಂದರ್ಭಗಳಲ್ಲಿ ಹೇಳಿದರು, ಅದು ಈಡೇರಲಿಲ್ಲ. ಹಾಗೆಯೇ ಕಳೆದ 15 ದಿನಗಳ ಹಿಂದೆ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಹಿರಿಯರಾದ HP ಮದನಗೌಡ ಅವರು ನಮ್ಮ ಸಂಘಕ್ಕೆ ತಿಳಿಸಿದರು. ಹಾಗೆಯೇ ಈ ಒಂದು ಸಣ್ಣ ಕಾರ್ಯಕ್ರಮ ಈ ಸಮ್ಮೇಳನಕ್ಕೆ ಶ್ರಮಿಸಿದ ಎಲ್ಲ ಪದಾಧಿಕಾರಿಗಳನ್ನು ಕರೆಸಿ ಮಾಡಬೇಕು. ಒಂದು 25 ಜನ ಪತ್ರಕರ್ತರು ಮಂಗಳೂರಿಂದ ಬರ್ತಾರೆ ಅಂತ ನಮಗೆ ಮದನಗೌಡ ಅವರು ತಿಳಿಸಿದರು. ಆಯಿತು ಅಂತ ಹೇಳಿ ಒಂದು ಸಣ್ಣ ಕಾರ್ಯಕ್ರಮವನ್ನು ಸಕಲೇಶ್ಪುರದ ಒಂದು ರೆಸಾರ್ಟ್ನಲ್ಲಿ ಹಮ್ಮಿಕೊಳ್ಬೇಕು ಅಂತ ನಿರ್ಧಾರವನ್ನು ಮಾಡಿದ್ವಿ. ಅದಾದ ನಂತರ ಮತ್ತೆ ಒಂದಿನದ ಮೇಲೆ ಮತ್ತೆ ಮದನಗೌಡರು ಇಲ್ಲ, ಅವರು 65 ಜನ ಬರ್ತಾ ಇದ್ದಾರೆ, ಕಾರ್ಯಕ್ರಮವನ್ನು ದೊಡ್ಡದಾಗಿ ಮಾಡಬೇಕು, ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಒಂದು ಸಲಹೆಯನ್ನು ಕೊಟ್ಟರು. ಕಳೆದ ಶನಿವಾರ ಇದೇ ಕಲ್ಯಾಣ ಮಂಟಪದಲ್ಲಿ ನಾವು ಇದೇ ಕನ್ವೆನ್ಷನ್ ಹಾಲ್ನಲ್ಲಿ 300ಕ್ಕೂ ಹೆಚ್ಚು ಜನ ಪತ್ರಕರ್ತರನ್ನು ಸೇರಿಸಿ ಇಲ್ಲಿ ಪತ್ರಿಕಾ ಮಾಧ್ಯಮ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ. ಅಂದು ಮತ್ತೆ ಇದೇ ವೇದಿಕೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಸಂಘಕ್ಕೆ ವಹಿಸಿದ್ದಕ್ಕೆ ನಾವು ಹೆಮ್ಮೆಯಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಒಪ್ಕೊಂಡಾಗ ಎಲ್ಲ ಜಿಲ್ಲೆಯ ಎಲ್ಲ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದ್ದಾರೆ. ಹಾಗೆಯೇ ನಾವು ಈ ಒಂದು ಇಂದು ಸಂಜೆಯ ಒಂದು ಔತಣಕೂಟಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಶ್ರೀನಿವಾಸ್ ಗೌಡ ಅವರನ್ನು ಸಲಹೆ ಕೋರ್ಕೊಂಡಾಗ ಅವರು ಸಂತೋಷದಿಂದ ಒಪ್ಪಿ ಈ ಒಂದು ಡಿನ್ನರ್ನ ಅರೇಂಜ್ ಮಾಡಿದ್ದಾರೆ. ಅವರಿಗೆ ನಾನು ಜಿಲ್ಲಾ ಸಂಘದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಒಂದು ಸಣ್ಣ ಅವತ್ತು ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡಬೇಕಿತ್ತು. ಅವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ DC ಅವರು, CO ಅವರು ಎಲ್ಲ ತುರ್ತು ಕಾರಣದಿಂದ ಈ ಕಾರ್ಯಕ್ರಮದಿಂದ ಅವರು ಹೋಗಿದ್ದರು. ಆ ಸಂದರ್ಭದಲ್ಲಿ ಒಂದು ಕೋರಿಕೆ ಇತ್ತು ನಂದು, ಅದನ್ನು ಅವತ್ತು ಹೇಳೋಕ್ಕಾಗಿಲ್ಲ. ಇವತ್ತು ಈ ಸಂಬಂಧಪಟ್ಟಿದ್ದಲ್ಲ ಈ ಕಾರ್ಯಕ್ರಮಕ್ಕೆ, ಆದರೆ ನಾವು ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಆ ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಅಂತ ಇದ್ದೆ. ಹಾಸನ ಜಿಲ್ಲೆಯಲ್ಲಿ ಒಂದು ಕ್ಷೇಮಾಭಿವೃದ್ಧಿ ನಿಧಿಯನ್ನು ಪತ್ರಕರ್ತರ ಸಂಘದಿಂದ ಮಾಡಬೇಕು ಅಂತ ಹೊರಟಾಗ ನಮ್ಮ ಸಂಘದಲ್ಲಿ 4 ಲಕ್ಷ ರೂಪಾಯಿಗಳು ಒಂದು ನಿಧಿ ಇತ್ತು. ಅದನ್ನು ಕಳೆದ 6 ತಿಂಗಳಲ್ಲಿ 10 ಲಕ್ಷ ರೂಪಾಯಿಗಳಿಗೆ ಅದನ್ನು ಏರಿಸಿದ್ದೇವೆ. ಹಾಗೆಯೇ ಇಲ್ಲಿ ಜಿಲ್ಲಾ ಪಂಚಾಯತ್ CO ಅವರಿದ್ದಾರೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ. ಅವರಿಗೆ ಹಿಂದಿನ ನಾವು ಅನೇಕ ಬಾರಿ ಮನವಿಯನ್ನು ಮಾಡಿಕೊಂಡಿದ್ವಿ. ಒಂದು ಬೃಹತ್ ಮೊತ್ತವನ್ನು ತಮ್ಮ ಅವಧಿಯಲ್ಲಿ ನಮ್ಮ ಸಂಘಕ್ಕೆ ಒಂದು ಮಾಡಿಕೊಡ್ಬೇಕು ಅಂತ ಹೇಳಿದ್ವಿ. ಅವರು ಒಪ್ಕೊಂಡಿದ್ರು. ಈ ಸಂಬಂಧ ಏನಾದರೂ ಒಂದು ಮೀಟಿಂಗ್ನ ಮಾಡಿ ನಮ್ಮ ಕೈಗಾರಿಕೆಗಳು, ಹೆಚ್ಚಿಗೆ ಇಂಡಸ್ಟ್ರೀಸ್ಗಳು, ತುಂಬ ದೊಡ್ಡ ಇಂಡಸ್ಟ್ರೀಸ್ಗಳಿಲ್ಲಿದೆ, ಅವರಲ್ಲಿರ್ತಕ್ಕಂಥ CSR ಫಂಡನ್ನು ನಮಗೆ ಸಂಘಕ್ಕೆ ಒಂದು ನೀಡುವಂಥ ಕೆಲಸವನ್ನು ತಾವು 3 ಜನನು ಮಾಡಿಕೊಟ್ರೆ ನಾವು ಸಂಘ ಆಭಾರಿಯಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿ ಅಂತ ನಾನು ಅವ್ರ ಹತ್ರ ಕೋರ್ಕೊಂತ
ಅಂತ ಹೇಳ್ತಾ ಅವರು ಈ ಸಂದರ್ಭದಲ್ಲಿ ಆಗಮಿಸಿರುವ ಎಲ್ಲ ಪತ್ರಕರ್ತರ ಮಿತ್ರರು, ಹಾಗೆ ಮಂಗಳೂರಿಂದ ಆಗಮಿಸಿರುವ ಎಲ್ಲ ಪತ್ರಕರ್ತರ ಮಿತ್ರರು, ಹಾಗೆ ಜಿಲ್ಲೆಯಿಂದ ಆಗಮಿಸಿರುವಂಥ ಎಲ್ಲ ಪತ್ರಕರ್ತರ ಮಿತ್ರರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. SR ಪ್ರಸನ್ನ ಕುಮಾರ್ ಅವರಿಗೆ ಕೃತಜ್ಞತೆಗಳು. ಈಗ ಮಂಗಳೂರಿನಲ್ಲಿ ನಡೆದ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಹಾಸನದಲ್ಲಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಂಟಿಯಾಗಿ ಒಂದು ಅಭಿನಂದಿಸಬೇಕು ಅಂತ ಅವರು ಬಯಸಿದ್ದಾರೆ. ಈಗ ವೇದಿಕೆಯಲ್ಲೇ ಆರಂಭ ಮಾಡ್ತೇವೆ. ನಮ್ಮ ರಾಜ್ಯ ಮಟ್ಟದ ಪತ್ರಕರ್ತರ ಸಂಘದ ಸಮ್ಮೇಳನ ನಡೆದಾಗ ಆ ಸಮ್ಮೇಳನದಲ್ಲಿ ಗುರುಕಿರಣ್ ಕೂಡ ಇದ್ದರು. ಅವರಿಂದಲೇ ಈ ಅಭಿನಂದನೆಯನ್ನು ಆರಂಭಿಸಬೇಕು ಅಂತೇಳಿ ನಾನು ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಗುರುಕಿರಣ್ ಅವರಿಗೆ